ಕಲ್ಲಡಕದ ಶಿಲ್ಪಕಲಾ ಗೊಂಬೆ ತಂಡದವರು.
ಪರಮ ಪೂಜ್ಯ ಧರ್ಮಾಧಿಕಾರಿಯಾದಂತಹ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ನಮಗೆ ಸಿಕ್ಕಿತು ನಮ್ಮ ಸೂರಜ್ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಸೂರಜ್ ಇಂಟರ್ನ್ಯಾಷನಲ್ ಹೈಯರ್ ಪ್ರೈಮರಿ ಸ್ಕೂಲ್ ಹಾಗೂ ಜ್ಞಾನದೀಪ ಹೈಸ್ಕೂಲ್ ಹಾಗೂ ಸೂರಜ್ PU ಕಾಲೇಜ್ ವತಿಯಿಂದ ನಾನು ಹೃತ್ಪೂರ್ವಕ ಅಂತರಾತ್ಮದಿಂದ ಧನ್ಯವಾದ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಮಾರ್ಗದರ್ಶಕರು ಹಾಗೂ ನಮಗೆ ಯಾವುದೇ ಸಂದರ್ಭದಲ್ಲಿ ಏನಾದರೂ ಸಲಹೆಗಳನ್ನು ಬೇಕಾದರೆ ನಮಗೆ ಸಲಹೆ ಕೊಡುವಂತಹ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗ್ಡೆ ಅವರು, ನಿವೃತ್ತ ಲೋಕಾಯುಕ್ತರು ಕರ್ನಾಟಕ ಸರ್ಕಾರ, ಅವರ ಮಾರ್ಗದರ್ಶನ ನಮಗೆ ಯಾವಾಗಲೂ ಇದೆ. ಅವರು ನಾವು ಕೇಳಿಕೊಂಡಾಗ ಇದು ನಾನು 1200 ಶಾಲೆಗೆ ಆಲ್ರೆಡಿ ಭೇಟಿಯಾಗಿದ್ದೇನೆ, ಇದು 1201ನೇ ಶಾಲೆ ನಾನು ಭೇಟಿಯಾಗ್ತಾ ಇದ್ದೇನೆ. ಬಹಳ ಸಂತೋಷದಿಂದ ಅವರು ಒಪ್ಪಿಗೆ ಮಾಡಿ ನಮ್ಮ ಸೂರಜ್ ಕಲಾಸಿರಿಗೆ ಇವತ್ತು ನಮಗೆ ಆಶೀರ್ವದಿಸಿದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕ ಸ್ವಾಗತಿಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರುವ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮಂಜುನಾಥ್ ಎಸ್ ರೇವಣ್ಕರ್ ಸರನ್ನ ಆತ್ಮೀಯವಾಗಿ ಸ್ವಾಗತಿಸಿದ ಪರಮ ಪೂಜ್ಯ ಕಾಬಂದರು ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂದಿಗಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಸಮ್ಮೇಳನದ ಅಧ್ಯಕ್ಷರು ಶ್ರೀ ಕೆ ಗೋವಿಂದ ಭಟ್ ಖ್ಯಾತ ಯಕ್ಷಗಾನ ಕಲಾವಿದರು, ಇವರಿಗೂ ಹೂಗುಚ್ಛದ ಮುಖೇನ ಸ್ವಾಗತವನ್ನ ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನ್ನವಿಸ್ತಾ ಇದ್ದೇನೆ. ಸಂಸ್ಥೆಯ ಅಧ್ಯಕ್ಷರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಮತ್ತು ಇನ್ಫೋಸಿಸ್ನ ಡೆವಲಪ್ಮೆಂಟ್ ಇನ್ಚಾರ್ಜ್ ಆಗಿರುವವರು ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರು ಕೂಡ ಹೂಗುಚ್ಛದ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಲ್ಲಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲರೂ ಶಿಕ್ಷಣವು ನಮ್ಮ ಕಲೆ ಹಾಗೂ ಸಂಸ್ಕೃತಿಯ ಪ್ರತಿಬಿಂಬವಾಗಬೇಕು, ಇದು ನಮ್ಮ ಸದುದ್ದೇಶ. ಯಾಕೆಂದರೆ ಇವತ್ತಿನ ಶಿಕ್ಷಣ ಸಂಸ್ಥೆಗಳನ್ನು ನಾವು ನೋಡಿದಾಗ ಎಲ್ಲರೂ ಅಂಕಗಳ ಹಿಂದೆ ಓಡ್ತಾ ಇದ್ದಾರೆ ವಿನಃ ನಮ್ಮ ಭಾರತೀಯ ಪರಂಪರೆ, ಸಂಸ್ಕೃತಿ, ನಮ್ಮ ಈ ತುಳುನಾಡಿನ ಹಿರಿಮೆ ಗರಿಮೆಯನ್ನು ಮುಂದಿನ ಜನಾಂಗವಾದ ಇಂದಿನ ಮಕ್ಕಳಿಗೆ ಮುಟ್ಟಿಸಲಿಕ್ಕೆ ಬಹುಶಃ ಎಲ್ಲರೂ ಹಿಂಜರಿತಾ ಇದ್ದಾರೆ. ಅದರಲ್ಲೂ ನಮ್ಮಂತಹ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇದಕ್ಕೆ ಅಪವಾದವೇ ಸರಿ. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಇವರ ಬಹುದೊಡ್ಡ ಕನಸು ಈ ನಮ್ಮ ಸಂಸ್ಥೆಯ ಹೆಸರನ್ನು, ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಹಾರಿಸಬೇಕು. ಅದು ಬರೀ ಶಿಕ್ಷಣ ಕೊಡುವುದರಿಂದ, ಅಂದರೆ ನಾನು ಹೇಳ್ತಾ ಇದ್ದೇನೆ, ಪುಸ್ತಕದಲ್ಲಿರುವ ತಿರುಳನ್ನು ಮಕ್ಕಳಿಗೆ ಬೋಧಿಸುವುದರಿಂದ ಮಾತ್ರ ಸಾಧ್ಯ ಇಲ್ಲ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯೇ ನಿಜವಾದ ಶಿಕ್ಷಣ. ಇದು ಗಾಂಧೀಜಿಯವರು ಹೇಳಿದ ಮಾತು. ಆ ಒಂದು ಸರ್ವಾಂಗೀಣ ಬೆಳವಣಿಗೆಗೆ ಏನು ಬೇಕೋ ಆ ಒಂದು ತಳಹದಿಯನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ಹಾಕ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಇದಕ್ಕೆ ನಿದರ್ಶನ ಹೇಳೋದಿದ್ರೆ, ನಮ್ಮ ಸಂಸ್ಥೆ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದೆ. ಕೆಲವು ಶಾಲೆಗಳಿಂದ ಪರಿತ್ಯಕ್ತಗೊಂಡಂಥ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾಭ್ಯಾಸವನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ. ಅಂದರೆ ಸಾಧಾರಣ 8th ಸ್ಟ್ಯಾಂಡರ್ಡ್ 8ನೇ ಕ್ಲಾಸಿಗೆ ಮುಟ್ಟುವಾಗ ಆ ಶಾಲೆಯವರು ನಿರ್ಧರಿಸ್ತಾರೆ, ಈ ವಿದ್ಯಾರ್ಥಿ ನಮ್ಮಲ್ಲಿ 10ನೇ ಕ್ಲಾಸಿಗೆ ಬಂದರೆ ಅವನು ತೇರ್ಗಡೆಗೊಳ್ಳಬಹುದೋ ಇಲ್ಲವೋ, ಅದರ ಆಧಾರದಲ್ಲಿ TC ಕೊಡಬೇಕೋ, ಮಗುವನ್ನು ಕಳಿಸಬೇಕೋ, ಇಟ್ಟುಕೊಳ್ಬೇಕೋ, ಅದನ್ನು ನಾವು ಡಿಸೈಡ್ ಮಾಡ್ತೇವೆ. ಅಂಥದ್ರಲ್ಲಿ ನಮ್ಮ ಸಂಸ್ಥೆ ಕೆಲವು ಶಾಲೆಗಳಿಂದ ಪರಿತ್ಯಕ್ತಗೊಂಡಂಥ ವಿದ್ಯಾರ್ಥಿಗಳು, ಕಲಿಕೆಯಲ್ಲಿ ಹಿಂದಿರುವ ವಿದ್ಯಾರ್ಥಿಗಳು, ನಿಧಾನ ಕಲಿಕಾಗತಿಯ ವಿದ್ಯಾರ್ಥಿಗಳು, ಅವರು ದೊಡ್ಡರಲ್ಲ, ಅವರು ನಿಧಾನ ಕಲಿಕಾ ವಿದ್ಯಾರ್ಥಿಗಳು, ಅಂತಹ ವಿದ್ಯಾರ್ಥಿಗಳನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ದಾಖಲಾತಿ ಮಾಡಿಕೊಂಡು ಯಶಸ್ವಿಯಾಗಿ ಅವರನ್ನು SSLCಯನ್ನು ಮುಗಿಸಿ ಹೋಗುವ ಥರ ನಾವು ಮಾಡಿದ್ದೇವೆ. ಇದಕ್ಕೆ ನಿದರ್ಶನ ನಮ್ಮಲ್ಲಿದೆ. ಸೊ ಇಂಥ ಒಂದು ಕೆಲಸವನ್ನು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹಿರೇಗುತ್ತಿಯ ನಮ್ಮ ಮಂಜುನಾಥ್ ಎಸ್ ರೇವಣ್ಕರ್ ತಮ್ಮ ತಲೆಯಲ್ಲಿ ಕನಸನ್ನು ಹೊತ್ತುಕೊಂಡು ಮುಡಿಪಿನಂಥ ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತಿರುವಂಥ ಕಟ್ಟಿರುವಂಥ ಈ ಬೃಹತ್ ಸಂಸ್ಥೆ ಸೂರಜ್ ಶಿಕ್ಷಣ ಸಂಸ್ಥೆ, ನಾವೆಲ್ಲರೂ ಹೆಮ್ಮೆ ಪಡಬೇಕು. ಇವತ್ತು ಈ ನಮ್ಮ ಶಿಕ್ಷಣ ಸಂಸ್ಥೆಯ ಒಂದು ವಾತಾವರಣ, ನಮ್ಮ ಇಡೀ ಮುಡಿಪಿನ ವಾತಾವರಣ ಇವತ್ತು ಪಾವನಗೊಂಡಿದೆ. ಹೇಗೆ ನಮ್ಮ ಕಾವಂದ್ರವರು ನಮ್ಮ ಶಾಲೆಗೆ ಭೇಟಿ ನೀಡಿದ್ದಾರೆ. ಅವರ ಪಾದ ಸ್ಪರ್ಶದಿಂದ ಬಹುಶಃ ನಾವೆಲ್ಲರೂ ಭಾಗ್ಯಶಾಲಿಗಳು. ಇವತ್ತು ನಮ್ಮ ಈ ಒಂದು ಶಾಲೆಯ ವಾತಾವರಣ
ನಾವು ಒಂದು ಪುಲಕಿತಗೊಂಡಿದೆ ಮತ್ತು ನಾವೆಲ್ಲರೂ ದೇವರ ಒಂದು ವರಕ್ಕೆ ಪಾತ್ರರಾದವರು ಅಂತೇಳಿ ನಾನು ತಿಳ್ಕೊಳ್ತೇನೆ. ಈಗಿನ ಕಾಲದಲ್ಲಿ ಮನೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ದೊರಕುತ್ತಿಲ್ಲ. ಸಂಸ್ಕಾರ ಎಲ್ಲಿಂದ ಆರಂಭ ಆಗಬೇಕು ಅಂತ ಕೇಳಿದರೆ ಅದು ಮನೆಯಿಂದ ಆರಂಭ ಆಗಬೇಕು. ಕಲ್ಚರ್ ಬಿಗಿನ್ಸ್ ಎಟ್ ಹೋಮ್. ಬಟ್ ಈಗ ಆ ಮಾತು ಸ್ವಲ್ಪ ಮೇಲೆ ಕೆಳಗೆ ಆಗ್ತಾ ಇದೆ ಅಂದರೆ ಅದರ ಅರ್ಥ ಮನೆಯಲ್ಲಿ ಯಾರಿಗೂ ನಮಗೆ ಮಕ್ಕಳಿಗೆ ನಾವು ಬೋಧಿಸುವಷ್ಟು ಅಥವಾ ಮಕ್ಕಳಿಗೆ ತಿಳಿ ಹೇಳುವಷ್ಟು ನಮಗೆ ವ್ಯವಧಾನ ಇಲ್ಲ, ಪುರುಸುತ್ತಿಲ್ಲ. ಅಂಥ ಕೆಲಸವನ್ನು ಇವತ್ತು ನಾವು ನಮ್ಮ ಶಾಲೆಯಲ್ಲಿ ಕಲೆ ಸಂಸ್ಕೃತಿಗೆ ಬೆಲೆ ಕೊಡುವಂತಹ ಒಂದು ದೊಡ್ಡ ಕಾರ್ಯವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ನಮಗೆ ಅಂಕಗಳ ಆಧಾರದಲ್ಲಿ ಮಕ್ಕಳ ಬೆಳವಣಿಗೆ ಬೇಡ, ಅದು ಒಂದು ಪಾರ್ಟ್ ಅಷ್ಟೇ. ಆದರೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ನಮ್ಮ ಈ ತುಳುನಾಡಿನ ಇವತ್ತು ನಾಳೆ ನಾಡಿದ್ದು ನಡೆಯುವಂಥ ಈ ವೇದಿಕೆಯಲ್ಲಿ ನೀವು ನೋಡಬಹುದು ನಮ್ಮ ತುಳುನಾಡಿನ ಪರಂಪರೆ ಏನು. ದೀಪದ ಪ್ರಜ್ವಲನೆಯೊಂದಿಗೆ ನಮ್ಮ ಇಂದಿನ ಈ 3 ದಿವಸ ನಡೀಲಿಕ್ಕೆ ಇರುವಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಎನ್ನುವಂತ ಆಶಯದೊಂದಿಗೆ ಕಣ್ಣಿಗೆ ಕಾಣುವ ಮಾತನಾಡುವ ಮಂಜುನಾಥ ನಮ್ಮ ಪರಮ ಪೂಜ್ಯ ಕಾವಂದರ ಅಮೃತ ಹಸ್ತದೊಂದಿಗೆ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ಕಾರ್ಯಕ್ರಮಕ್ಕೆ ತಮ್ಮ ಆಶೀರ್ವಾದ ಇರಲಿ ಎಂದು ಯಾಚಿಸ್ತಾ ಸೂರಜ್ ಶಿಕ್ಷಣ ಸಂಸ್ಥೆಯ ಸೂರಜ್ ಕಲಾಸಿರಿ ಕರಾವಳಿಯ ಕಲಾವೈಭವ ಇಂದು ನಾಳೆ ಹಾಗೆ ನಾಳ್ದು 3 ದಿವಸದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಂಡಿದ್ದೇವೆ. ಒಂದು ಪರದೆಯನ್ನ ಸರಿಸುವುದರ ಮುಖೇನ ಈ ಕರಾವಳಿಯ ಕಲಾ ವೈಭವನ ಉದ್ಘಾಟನೆಗೊಳಿಸಬೇಕು. ಎತ್ತರದ ಕ್ಷೇತ್ರ ಧರ್ಮಸ್ಥಳ ಇವರಿಗೆ ವಿಶೇಷವಾದ ಶಾಲಿನ ಗೌರವವನ್ನು ಸಲ್ಲಿಸುವುದರ ಮುಖೇನ ಹಾರಾರ್ಪಣೆಯನ್ನ ನೀಡುವುದರ ಮುಖೇನ ಹಾಗೆ ಫಲವಸ್ತಿನ ಒಂದು ಗೌರವವನ್ನು ಸಲ್ಲಿಸುವುದರ ಮುಖೇನ ಅದರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಭೆ ನೆನಪಿಗಾಗಿ ವಿಶೇಷವಾದಂತಹ ಒಂದು ಯಕ್ಷಗಾನ ಕಲಾವಿದರು, ಹಾಗಾಗಿ ಯಕ್ಷಗಾನದ ಕಂಪಿರುವಂತಹ ಒಂದು ಯಕ್ಷಗಾನ ಈ ಭೂಮಿಗೆ ಮತ್ತು ಧರ್ಮಸ್ಥಳಕ್ಕೆ ಭಾಳ ಹತ್ತಿರದ ಸಂಬಂಧ ಇದೆ. ಸುಮಾರು 50 ವರ್ಷಕ್ಕೆ ಹಿಂದೆ ಇಲ್ಲಿ 2-3 ಗ್ರಾಮಗಳಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥ ಭೂಮಿ ಇತ್ತು. ಅವರೆಲ್ಲ ಕೃಷಿ ಮಾಡಿ ಕ್ಷೇತ್ರಕ್ಕೆ ಗೇಣಿ ಒಪ್ಪಿಸಿ ಈ ಕೃಷಿಯ ಜೀವನವನ್ನು ಅಳವಡಿಸಿಕೊಂಡಿದ್ದರು. ಭೂಮಸೂದೆ ಬಂದ ಮೇಲೆ ಅವರೆಲ್ಲ ಮಾಲಕರಾದರು. ಕಳೆದ 35 ವರ್ಷದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಪೂರ್ತಿ ತಿರುಗಿಸಿ ನಾವೇ ಕೃಷಿಕರಿಗೆ ಪ್ರೋತ್ಸಾಹ ಕೊಡುವಂಥ, ಬೆಂಬಲ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ಇಲ್ಲಿ ಪ್ರಾರಂಭಿಸಿದೆವು. ಈಗ ಸುಮಾರು 15 ವರ್ಷದಿಂದ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಯೋಜನೆ ಇಲ್ಲಿ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಲ್ಲಿ
ನಮ್ಮ ಸುತ್ತಮುತ್ತಲಿನ ಜನತೆ ಬಹಳ ಚೆನ್ನಾಗಿ ಈ ಸಂಘಟನೆಯನ್ನು ಉಪಯೋಗಿಸ್ಕೊಂಡಿದ್ದಾರೆ. ಈಗಾಗಲೇ ವೇದಿಕೆಗೆ ಬಂದಂಥ ಅನೇಕ ಸೇವಾ ಪ್ರತಿನಿಧಿಗಳು ಇಲ್ಲಿ ಹೇಳಿದ ಪ್ರಕಾರ ಇಲ್ಲಿ ಎಲ್ಲ ಎಸ್ ಗ್ರೇಡ್ ಮತ್ತು ಎ ಗ್ರೇಡ್ನಲ್ಲದೆ ಯಾವುದೇ ಸಮಸ್ಯಾತ್ಮಕ ತಂಡಗಳಿಲ್ಲದೆ ಅವರು ಅದನ್ನು ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಇದಲ್ಲದೆ ನಮ್ಮ ಸಮಾಜದಲ್ಲಿ ದೊಡ್ಡ ಪಿಡುಗು ಅಂತಂದರೆ ಮದ್ಯಪಾನದ ಹವ್ಯಾಸಗಳು. ಭಾಗ್ಯದ ಪಾತ್ರೆಗೆ ತೂತು ಬಿದ್ದರೆ ಹೇಗೆ ಎಲ್ಲ ಅದು ಸೋರಿ ಹೋಗ್ತದೆಯೋ ಹಾಗೆ ಒಂದು ದುಶ್ಚಟ ಇದ್ದರೆ ಮನುಷ್ಯನ ಬೆಳವಣಿಗೆ ಕುಂಠಿತವಾಗ್ತದೆ, ಮಾತ್ರ ಅಲ್ಲ ಕೆಲವು ಸಲ ನಾಶವಾಗುತ್ತೆ. ಹಾಗಾಗಿ ನಾವು ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತೆ ಇವತ್ತು ಸುಮಾರು 1200ಕ್ಕೂ ಮಿಕ್ಕಿ ಶಿಬಿರಗಳನ್ನು ನಾವು ಮಾಡಿದ್ದೇವೆ. ಲಕ್ಷಾಂತರ ಮಂದಿ ಇವತ್ತು ಮದ್ಯಪಾನ ಅಭ್ಯಾಸದಿಂದ ಮುಕ್ತರಾಗಿ ನವಜೀವನವನ್ನು ನಡೆಸ್ತಾ ಇದ್ದಾರೆ. ಆ ಎಲ್ಲರನ್ನೂ ಕೂಡ ನಾನು ಇಲ್ಲಿ ಕೂಡ ಬಂದವರು ಬಹಳ ಸಂತೋಷದ ಹೆಮ್ಮೆಯಿಂದ ವೇದಿಕೆಗೆ ಬಂದು ಹೋದರು. ಬಹುಶಃ ನಮ್ಮ ಜೀವನದಲ್ಲಿ ಅತ್ಯಂತ ಸಂತೋಷದ ಕ್ಷಣಗಳು ಅಂತಂದರೆ ಒಂದು ಪರಿವರ್ತನೆಯಾದ ಕುಟುಂಬ, ಇನ್ನೊಂದು ಆ ಭಾಗ್ಯವನ್ನು ಉಳಿಸ್ಕೊಳ್ತಕ್ಕಂಥ ಮದ್ಯವರ್ಜಿತ ಕುಟುಂಬ ಅಂತ ಹೇಳಿ ಅವರೆಲ್ಲರನ್ನೂ ಕೂಡ ನಾನು ಅಭಿನಂದಿಸ್ತೇನೆ. ಇವತ್ತು ಸೂರಜ್ ಕಲಾಸಿರಿ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಮುಖ್ಯೋಪಾಧ್ಯಾಯಿ ಅವರು ಈ ಮಾತು ಹೇಮಲಾ ಇವರು ಮುಖ್ಯೋಪಾಧ್ಯಾಯರು ಹೇಳಿದರು, ಯಾವ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅನ್ನೋ ವಿಷಯನ ಅವರು ಹೇಳಿದರು. ನಮ್ಮ ದೇಶದ ಒಂದು ಸಮಸ್ಯೆ ಅಂತಂದರೆ ಪಾಶ್ಚಾತ್ಯೀಕರಣ. ನಾವು ಪ್ರತಿಯೊಂದನ್ನು ಕೂಡ ನಾವು ಏಳಿಗೆಯನ್ನು ಬಯಸಬೇಕಾದ್ರೆ, ನಮ್ಮ ಅಂತಸ್ತನ್ನು ಹೆಚ್ಚಿಸ್ಕೊಳ್ಬೇಕಾದ್ರೆ, ನಮ್ಮ ಘನತೆಯನ್ನು ಹೆಚ್ಚಿಸ್ಕೊಳ್ಬೇಕಾದ್ರೆ, ನಮ್ಮ ಕುಟುಂಬದ ಮರ್ಯಾದೆಯನ್ನು ಹೆಚ್ಚಿಸ್ಕೊಳ್ಬೇಕಾದ್ರೆ, ಸಾಮಾಜಿಕವಾಗಿ ಗೌರವವನ್ನು ಸಂಪಾದಿಸಬೇಕು ಅಂತಾದರೆ ಮೊದಲು ನಮ್ಮ ಮನಸ್ಸಿಗೆ ಹೊಳೆಯುವಂಥದ್ದು ನಾವು ಪಾಶ್ಚಾತ್ಯರಾಗಬೇಕು ಅಂತ. ನಾವು ಹಿಂದುಳಿದವರು, ಪಾಶ್ಚಾತ್ಯರೆಲ್ಲ ಮುಂದೆ ಹೋದವರು, ಅವರೆಲ್ಲ ಸಾಧನೆ ಮಾಡಿದವರು, ನಾವೆಲ್ಲ ದುರ್ಬಲರು. ಅವರ ಸಂಗೀತ ಶ್ರೇಷ್ಠ, ಅವರ ಕಲೆ ಶ್ರೇಷ್ಠ, ಅವರ ವಿದ್ಯೆ ಶ್ರೇಷ್ಠ, ಅವರ ಸಾಧನೆ ಶ್ರೇಷ್ಠ, ಎಲ್ಲವನ್ನು ಕೂಡ ನಾವು ಅವರನ್ನು ಹೋಲಿಸಿಕೊಂಡು ಪಾಶ್ಚಾತ್ಯರು ಸಾಧಕರು, ನಾವೆಲ್ಲ ಬಹಳ ಕಳಪೆಯವರು ಅನ್ನುವ ಭಾವನೆ ನಮ್ಮಲ್ಲಿ ಮೂಡಿದೆ. ಆದ್ದರಿಂದಲೇ ಇವತ್ತು ನಮ್ಮ ಕಳೆದ 70 ವರ್ಷಗಳಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ಮೇಲೆ ನಮ್ಮ ದೇಶದಲ್ಲಿ ಆದಂಥ ಒಂದು ಪರಿವರ್ತನೆ ಏನು ಅಂತಂದರೆ, ನಾವು ಯಾವ ದೇಶಕ್ಕೂ ಕಡಿಮೆಯವರಲ್ಲ, ಯಾವ ಸಮಾಜಕ್ಕೂ ಕಡಿಮೆಯವರಲ್ಲ, ಯಾವ ಪ್ರಗತಿಗೂ ನಾವು ಕಡಿಮೆಯವರಲ್ಲ. ನಾವೆಲ್ಲರೂ ಕೂಡ ಎಲ್ಲ ರಾಷ್ಟ್ರಗಳ ಹಾಗೆ ಬುದ್ಧಿವಂತರಿದ್ದೇವೆ, ನಾವೆಲ್ಲ ರಾಷ್ಟ್ರಗಳ ಹಾಗೆ ಸಾಧಕರಿದ್ದೇವೆ ಅನ್ನುವಂಥ ಶಕ್ತಿಯನ್ನು ನಾವು ತೋರಿಸಿದೆವು. ಇವತ್ತು ನಮ್ಮ ವೇದಿಕೆಯಲ್ಲಿ ಇಲ್ಲಿ ನಮ್ಮ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗ್ಡೆ ಅವರಿದ್ದಾರೆ. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷವಾದ ಕೀರ್ತಿಯನ್ನು ಸಂಪಾದಿಸಿದ್ದಾರೆ. ಭಾರತದಲ್ಲಂತೂ ಅವರು ಮನೆ ಮಾತಾಗಿದ್ದಾರೆ. ಇವರು ಯಾವುದೇ ಅಂತಾರಾಷ್ಟ್ರೀಯ ನ್ಯಾಯಮೂರ್ತಿಗಳಿಗೆ ಕಡಿಮೆ ಇರುವವರಲ್ಲ. ಚಿಂತಕರು, ವಿಚಾರವಂತರು, ನ್ಯಾಯಮೂರ್ತಿಗಳು ಮತ್ತು ದೇಶದ ಆಗುಹೋಗುಗಳನ್ನು ಬಹಳ ಸೂಕ್ಷ್ಮವಾಗಿ ತಿಳ್ಕೊಳ್ಳುವಂಥವರಾದ್ದರಿಂದ ಅವರಂತಹವರು ನಮ್ಮಲ್ಲಿ ಇರುವಂಥದ್ದು ಯಾವ ದೇಶದ ನ್ಯಾಯಮೂರ್ತಿಗಳಿಗೂ ಅವರು ಕಡಿಮೆ ಅಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾತ್ರ ಅಲ್ಲ, ಇತರ ರಾಷ್ಟ್ರಗಳ ನ್ಯಾಯಮೂರ್ತಿಗಳಿಗಿಂತ ಹೆಚ್ಚು ಪ್ರಜ್ಞಾವಂತರು ಅಂತಲೇ ನಾವು ಅವ್ರನ್ನ ಹೇಳಬಹುದು. ಇದರ ಜೊತೆಗೆ ಇಲ್ಲಿ ಬ್ಯಾಂಕಿನ ಅಧ್ಯಕ್ಷರು ಮಹಾಬಲೇಶ್ವರ್ ಇದ್ದಾರೆ. ಕರ್ನಾಟಕ ಬ್ಯಾಂಕಿನ ಅಧ್ಯಕ್ಷರಾಗಿ ಅವರು ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಈ ಇನ್ಫೋಸಿಸ್ನ ಪ್ರತಿನಿಧಿಗಳು ಇಲ್ಲಿಗೆ ಬಂದಿದ್ದಾರೆ ಅಂತ ನಾನು ಹೇಳಿದೆ. ಇವತ್ತು ನಾವು ಯಾವ ಯುಗದಲ್ಲಿ ಇದ್ದೇವೆ ಅಂತಂದರೆ, ಈ ಆಧುನಿಕವಾದಂಥ ತಂತ್ರಜ್ಞಾನ ಯುಗದಲ್ಲಿ ಇದ್ದೇವೆ. ತಂತ್ರಜ್ಞಾನ ಯುಗ ಅಂತ ಅಂದ ತಕ್ಷಣ ನಾವು ಭಾರತೀಯರು ಎತ್ತಿನ ಗಾಡಿ ಓಡಿಸುವವರು, ನಾವಿನ್ನೂ ಎಮ್ಮೆ ದನ ಸಾಕುವವರು, ನಾವಿನ್ನೂ ಕೂಡ ಹಳೆಯ ಭಜನೆ ಮಾಡ್ತಕ್ಕಂಥವರು ಮತ್ತು ಎಲ್ಲ ರೀತಿಯಿಂದಲೂ ಕೂಡ ನಮಗೊಂದು ಹಿಂದುಳಿಕೆಯ ಪ್ರಜ್ಞೆ ಇತ್ತು. ಆದರೆ ನಮ್ಮ ಈ ರಾಷ್ಟ್ರದ ಅತಿ ದೊಡ್ಡ ಹೆಮ್ಮೆ ಎನಿಸಿಕೊಂಡಿರುವಂಥ ಇನ್ಫೋಸಿಸ್ನಂಥ ಒಂದು ಸಂಸ್ಥೆ ಇವತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಸಾಧನೆಯನ್ನು ಮಾಡಿದೆ ಅಂತಂದರೆ, ಬೇರೆ ದೇಶದವರು ಇಲ್ಲಿಗೆ ಬಂದು ಇವರನ್ನು ನೋಡಿ, ಇವರ ಕಾರ್ಯಸಾಧನೆಯನ್ನು ನೋಡಿ ಸೇವೆಯನ್ನು ಪಡೀತಾ ಇದ್ದಾರೆ. ಎಷ್ಟೋ ಕೋಟ್ಯಾಂತರ ಮಂದಿಗೆ ಅವರು ಕೆಲಸವನ್ನು ಕೊಟ್ಟಿದ್ದಾರೆ, ಬದುಕನ್ನು ಕೊಟ್ಟಿದ್ದಾರೆ. ತಂತ್ರಜ್ಞಾನ ಯುಗದಲ್ಲಿ ಪ್ರಪಂಚಕ್ಕೆ ಸವಾಲು ಹಾಕುವಂಥ ಸಾಧನೆಯನ್ನು ಇನ್ಫೋಸಿಸ್ ಸಂಸ್ಥೆ ನಾರಾಯಣ ಮೂರ್ತಿಯವರು ಮತ್ತು ಸುಧಾಮೂರ್ತಿಯವರು ಮಾಡಿದ್ದಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಆ
ಒಂದು ಸಂಕೋಚ ಏನಿತ್ತು ನಮಗೆ, ನಾವು ಇತರರಿಗಿಂತ ಕಡಿಮೆ ಅನ್ನುವಂಥ ಭಾವನೆ ಇತ್ತು. ಅದರ ಬದಲಿಗೆ ಸರಿಸಮಾನವಾಗಿ ತಲೆ ಎತ್ತಿ ನಿಲ್ತಕ್ಕಂಥ ಹೆಮ್ಮೆಯನ್ನು ಇವರು ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಇಲ್ಲಿ ಆಶ್ರಮದಲ್ಲಿದ್ದಾರೆ, ವಂದನೀಯ ಗುರುಗಳಾದ ಬೆಂಜಮಿನ್ ಪಿಂಟೋ ಅವರು ಇದ್ದಾರೆ, ಇವರೆಲ್ಲ ವೇದಿಕೆಯಲ್ಲಿದ್ದಾರೆ. ಇವರೆಲ್ಲ ಏನು ನಮಗೆ ತೋರಿಸ್ತಾ ಇದ್ದಾರೆ ಅಂತಂದರೆ, ನಾವು ಯಾವ ಕಾರಣಕ್ಕೂ ಕೂಡ ಧರ್ಮದಲ್ಲಿ ಆಗಲಿ, ನ್ಯಾಯಾಂಗದಲ್ಲಿ ಆಗಲಿ ಅಥವಾ ವ್ಯವಹಾರದಲ್ಲಿ ಆಗಲಿ ನಾವು ಹಿಂದುಳಿದಿಲ್ಲ ಅಂತ. ಇವತ್ತು ಈ ಸಂಸ್ಥೆಯವರು ಕಲೆಯಲ್ಲಿ ಕೂಡ ನಾವು ಹಿಂದುಳಿದಿಲ್ಲ ಅನ್ನೋದನ್ನು ತೋರಿಸೋದಕ್ಕಾಗಿ ಸೂರಜ್ ಕಲಾಸಿರಿ ಅನ್ನುವಂಥ ಒಂದು ಸಂಸ್ಥೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈಗಾಗಲೇ ಅವರು ಹೇಳಿದರು, ನಮ್ಮ ಭಾರತೀಯ ಕಲೆಗಳನ್ನು ನಾವು ಪ್ರತಿಬಿಂಬಿಸಬೇಕು, ನಮ್ಮ ಮಕ್ಕಳ ಮನಸ್ಸಿನಲ್ಲಿ ನಾವು ಅದನ್ನು ತುಂಬಬೇಕು ಅಂತ ಹೇಳಿ. ನಾನು ಇತ್ತೀಚೆಗೆ ವಿದೇಶಕ್ಕೆ ದುಬೈಗೆ ಹೋಗಿ ಬಂದಿದ್ದೆ. ಕಳೆದ ವಾರ ಇದೇ ಶುಕ್ರವಾರ ನಾನು ದುಬೈಯಲ್ಲಿದ್ದೆ. ಶುಕ್ರವಾರ ಮತ್ತು ಶನಿವಾರ ದುಬೈಯಲ್ಲಿದ್ದೆ, ಕೇವಲ 7 ದಿವಸಕ್ಕಿಂತ. ಅಲ್ಲಿ ಒಂದು ಮಾತು ಹೇಳಿದ್ದೆ ನಾನು, ನೀವು ಆಧುನಿಕ ವೇಷಭೂಷಣಗಳನ್ನು ಹಾಕ್ಕೊಳ್ಳಿ, ಸೂಟ್ ಹಾಕಿ, ಪ್ಯಾಂಟ್ ಕೋಟ್ ಹಾಕಿ, ಹೆಣ್ಮಕ್ಕಳು ಸೀರೆ ಬೇಡ, ಕಮೀಸ್ ಬೇಡ, ನೀವು ಕೂಡ ಪ್ಯಾಂಟ್ ಹಾಕಿ, ಶರ್ಟ್ ಹಾಕಿ, ಎಲ್ಲ ತಿರುಗಾಡಿ, ಏನು ಬೇಕಾದರೂ ಮಾಡಿ, ಆದರೆ ಮೂಲತಃ ನಿಮ್ಮ ಹೃದಯ ಮಾತ್ರ ಭಾರತೀಯವಾಗಿರಬೇಕು ಅನ್ನೋ ಮಾತನ್ನು ಅವರಿಗೆ ನಾನು ಹೇಳಿದೆ. ತುಳುವರಾಗಬೇಕು ಅನ್ನೋ ಮಾತನ್ನು ನಾನು ಹೇಳಿದೆ. ಇವತ್ತು ಕೂಡ ಅಷ್ಟೇ, ನಮ್ಮ ಮಕ್ಕಳಿಗೆ ಪ್ಯಾಂಟು ಶರ್ಟು ಕೋಟು ಬೂಟು ಹಾಕದಿದ್ದರೆ ಮರ್ಯಾದೆಗೆ ಕಡಿಮೆ ಅನ್ನಿಸ್ತದೆ, ಅವ್ರು ಹಾಕಲಿ. ಆದರೆ ಅವರ ಹೃದಯದಲ್ಲಿ ಅವರು ಭಾರತೀಯತೆಯನ್ನು ಬೆಳೆಸ್ಕೊಳ್ಬೇಕು, ನಮ್ಮ ಕಲೆಯ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು, ಅವರ ಕುತೂಹಲವನ್ನು, ಕುತೂಹಲವನ್ನು ಬೆಳೆಸಬೇಕು. ನಾವು ಹೇಳ್ತೇವೆ, ಮಕ್ಕಳು ಸಾಧನೆ ಮಾಡಬೇಕಾದ್ರೆ ಅವರಲ್ಲಿ ಕುತೂಹಲ ಬೆಳೆಸಬೇಕು ಅಂತ, ಕ್ಯೂರಿಯಾಸಿಟಿ ಬೆಳೆಸಬೇಕು. ಏನು 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 ಹೇಗೆ ಯಾಕೆ ಅನ್ನುವಂಥ ಒಂದು ಕುತೂಹಲವನ್ನು ಹೆಚ್ಚಿಸಬೇಕು. ಇವತ್ತು ಕ್ರಿಕೆಟ್, ಫುಟ್ಬಾಲ್ ಅಥವಾ ಬೇರೆ ಕಬಡ್ಡಿ ಆಟಗಳ ಬಗ್ಗೆ ಮಕ್ಕಳು ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ಆಸಕ್ತಿ ಅನ್ನೋದು ಯಾಕೆ ಬರುತ್ತೆ ಅಂತಂದರೆ, ಟಿ ವಿಯಲ್ಲಿ ನೋಡಿ, ಈ ಸ್ಪರ್ಧೆಗಳನ್ನು ನೋಡಿ ಅವರು ಹೇಗೆ ಆಡ್ತಾರೆ, ಅದರ ಟೆಕ್ನಿಕ್ ಏನಿದೆ, ಅವರ ಸೂಕ್ಷ್ಮತೆಗಳು ಏನಿದೆ, ಅವನು ಯಾಕೆ ಯಶಸ್ವಿ ಆಗಿದ್ದಾನೆ, ಯಾಕೆ ಅವನು ಸಾಧಕನಾಗಿದ್ದಾನೆ ಅಂತ ನೋಡಿಕೊಳ್ಳುವಂಥ ಹವ್ಯಾಸ, ಕುತೂಹಲ, ಕ್ಯೂರಿಯಾಸಿಟಿ ಬೆಳಿಬೇಕು. ಕುತೂಹಲ ಬೆಳೆದರೆ ಇವರು ಕೂಡ ಸಾಧನೆಯನ್ನು ಮಾಡಲಿಕ್ಕೆ ದಾರಿ ಆಗುತ್ತೆ. ಹಾಗಾಗಿ ಇವತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ಈಗಾಗಲೇ ಅವರು ಹೇಳಿದ ಹಾಗೆ ಮೊದಲು ಬೆಳೆಸಿಕೊಳ್ಳುವಂಥದ್ದು ಈ ಕುತೂಹಲ. ಅದೇನು ಅದು ಯಾಕೆ ಹೇಗೆ. ಇವತ್ತು ನಮ್ಮ ಹಿರಿಯ ಕಲಾವಿದರಾದಂಥ ಗೋವಿಂದ ಭಟ್ರನ್ನ ಇಲ್ಲಿ ಕರೆದಿದ್ದಾರೆ, ಪಟ್ಲದ ಭಾಗವತರನ್ನು ಕರೆದಿದ್ದಾರೆ. ಯಾಕೆ ಕರೆದಿದ್ದಾರೆ, ಅವರು ಹೇಗೆ ಹಾಡ್ತಾರೆ, ಹೇಗೆ ಅವರು ನೃತ್ಯ ಮಾಡ್ತಾರೆ, ಹೇಗೆ ಅವರ ಕಲೆಯನ್ನು ಅವರು ಆಸ್ವಾದಿಸ್ತಾರೆ ಅನ್ನೋದನ್ನು ನಾವು ನೋಡಿ ಕಲಿಬೇಕು. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಶಿಕ್ಷಣ ಸಂಸ್ಥೆಯಲ್ಲಿ ಬೆಳಿಬೇಕು. ಆಗಲೇ ಮಕ್ಕಳು ತಮ್ಮ ಆಸಕ್ತಿಯ ದಾರಿಯನ್ನು ಅವರು ಹಿಡಿಬೋದು. ಎಲ್ಲರೂ ಇಂಜಿನಿಯರು, ಡಾಕ್ಟ್ರು ಆದರೆ ನಾವು ಮಣ್ಣು ತಿನ್ನಬೇಕಾದಿತ್ತು. ಕೆಲವರು ಕೃಷಿಕರಾಗಬೇಕು, ಅಧ್ಯಾಪಕರಾಗಬೇಕು, ಸರ್ಕಾರಿ ಸೇವೆಯಲ್ಲಿ ತೊಡಗಬೇಕು, ಕೆಲವರು ಬೇರೆ ಬೇರೆ ವೃತ್ತಿಗೆ ಹೋಗಬೇಕು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿಸ್ಕೊಳ್ಬೇಕು. ಎಲ್ಲರೂ ಇಂಜಿನಿಯರ್, ಡಾಕ್ಟರ್ ಆಗಲಿಕ್ಕೆ ಸಾಧ್ಯವಿಲ್ಲ, ಆಗೋದು ಅಗತ್ಯವೂ ಇಲ್ಲ. ಆದರೆ ಆ ಕುತೂಹಲ ಏನು ಬೆಳೆಸಬೇಕು, ಯಾವ ಲೈನಿಗೆ ನಾನು ಹೋಗಬೇಕು, ಯಾವ ದಾರಿ ನಾನು ಹಿಡಿಬೇಕು, ಈ ಕುತೂಹಲವನ್ನು ಬೆಳೆಸುವಂಥದ್ದು ಶಿಕ್ಷಣ ಸಂಸ್ಥೆಯ ಕೆಲಸ. ಹಾಗಾಗಿ ಇವತ್ತು ಇಲ್ಲಿ ಮಂಜುನಾಥ್ ವಡೇಕರ್ ಅವರು ಮತ್ತು ಅವರ ಅಧ್ಯಾಪಕರು ಹೇಳಿದರು, ನಾವಿಲ್ಲಿ ಸಂಸ್ಥೆಯಲ್ಲಿ ಶಿಕ್ಷಣದ ಜೊತೆಗೆ ಈ ಕುತೂಹಲವನ್ನು ಉಂಟು ಮಾಡುವ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಓದಿದ ಮೇಲೆ ಅವ್ರು ಏನು ಮಾಡಬೇಕು ಅದು ಅವರ ಇಷ್ಟ. ಆದರೆ ಶಿಕ್ಷಣದ ಜೊತೆಗೆ ಆಟೋಟಗಳು, ಕಲೆ, ಸಾಹಿತ್ಯ, ಅದೇ ರೀತಿಯಲ್ಲಿ ಆಧುನಿಕವಾಗಿ ಬೆಳೀತಕ್ಕಂಥ ವಿಷಯಗಳನ್ನು ಕುತೂಹಲಕಾರಿಯಾಗಿ ಅವರಿಗೆ ತೋರಿಸಿ ಅವರ ಆಸಕ್ತಿಯನ್ನು ಬೆಳೆಸ್ತೇವೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಇವತ್ತು ಅನೇಕ ಮಂದಿ ಮತ್ತೆ ಇದನ್ನು ಎಂಥದ್ದು ಒಳ್ಳೊಳ್ಳೆ ಇಂಜಿನಿಯರಿಂಗ್ ಉದ್ಯೋಗವನ್ನು ಬಿಟ್ಟು ಹಳ್ಳಿಗೆ ಬಂದಿದ್ದಾರೆ. ಬಹುಶಃ ಇವತ್ತು ಯಾರು ಇಲ್ಲೇ ಸಿಕ್ಕಿದ್ರು ಕಾಣಿಸ್ತದೆ. ದಾರಿಯಲ್ಲಿ ಬರುವಾಗ ಕೆಲವರು ಸಿಕ್ಕಿದ್ರು. ಇವತ್ತು ಅವರು ಹೇಳ್ತಿದ್ರು, ನಾನು ಎಲ್ಲೋ ಕೆಲಸ ಮಾಡ್ತಾಯಿದ್ದೆ, TCSನಲ್ಲೋ ಇನ್ಫೋಸಿಸ್ನಲ್ಲೋ, ಇದೀಗ ಅದು ಬಿಟ್ಟು ಕೃಷಿಗೆ ನಾನು ಬಂದಿದ್ದೇನೆ. ಇನ್ನೊಬ್ಬರು ಹೇಳ್ತಾರೆ, ನಾನು ದೊಡ್ಡ ಉದ್ಯೋಗದಲ್ಲಿದ್ದೆ, ಅದನ್ನು ಬಿಟ್ಟು ಯಾವುದೋ ಹೋಟೆಲ್ ಇಡಲಿಕ್ಕೆ ಬಂದಿದ್ದೇನೆ, ಯಾವುದೋ ವ್ಯಾಪಾರ ಮಾಡಲಿಕ್ಕೆ ಬಂದಿದ್ದೇನೆ. ಇನ್ನೊಬ್ಬರು ಹೇಳ್ತಾರೆ, ನಾವು ಒಳ್ಳೆಯ ಹುದ್ದೆಯಲ್ಲಿದ್ದೆ, ಅಮೆರಿಕದಲ್ಲಿದ್ದೆ, ಜರ್ಮನಿಯಲ್ಲಿದ್ದೆ, ಹಳ್ಳಿಗೆ ಬಂದು ದಾಳಿಂಬೆ ಕೃಷಿಯ ಬಗ್ಗೆ ನಾನು ಸಂಶೋಧನೆ ಮಾಡ್ತಾ ಇದ್ದೇನೆ, ಫೋಟೋಗ್ರಫಿಯ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದೇನೆ, ಬೇರೆ ಬೇರೆ ರಂಗದಲ್ಲಿ ನಾನು ನನ್ನ ಸಂಶೋಧನೆಯನ್ನು ಮಾಡ್ತಾ ಇದ್ದೇವೆ. ಇದು ಏನು ತೋರಿಸ್ತದೆ ಅಂತಂದರೆ, ಜೀವನಕ್ಕಾಗಿ, ವೃತ್ತಿಗಾಗಿ, ಬದುಕಿಗಾಗಿ ಒಂದು ವಿದ್ಯೆ, ಒಂದು ದಾರಿ, ಕಲೆ ಇರಬಹುದು. ಆದರೆ
ಪ್ರವೃತ್ತಿಗಾಗಿ ಮತ್ತು ನಮ್ಮ ಜೀವನದ ಆಸಕ್ತಿಗಾಗಿ, ನೆಮ್ಮದಿ ತೃಪ್ತಿಗಾಗಿ, ಸ್ಯಾಟಿಸ್ಫ್ಯಾಕ್ಷನ್, ಅದಕ್ಕಾಗಿ ನಾವು ಏನು ಮಾಡಬೇಕು ಅದನ್ನು ಭಿನ್ನವಾಗಿರಬಹುದು. ಹಾಗಾಗಿ ಇವತ್ತು ಇಂತಹ ಕಾರ್ಯಕ್ರಮಗಳಲ್ಲಿ ಆ ಪ್ರೋತ್ಸಾಹ ದೊರಕಲಿ ಅಂತ ಹೇಳಿ, ಈಗ ಅನೇಕ ಕೃಷಿ ಭೂಮಿ ಇದ್ದದ್ದು ನಮ್ಮ ಗ್ರಾಮೀಣಾಭಿವೃದ್ಧಿಯವರ ಕಾರ್ಯಕ್ರಮ ಸಂಘದ ಮೂಲಕ ಕೃಷಿಯ ಜೊತೆಗೆ ಬದುಕನ್ನು ಕಟ್ಟುವಂಥ ಕೆಲವು ವ್ಯಾಪಾರ ವ್ಯವಹಾರ, ಅಂಗಡಿ ಅಥವಾ ಉದ್ಯೋಗ, ಇದಕ್ಕೆಲ್ಲ ಅವರು ಹೊರಟಿದ್ದಾರೆ. ಅವರಿಗೆಲ್ಲ ಒಳ್ಳೆಯದಾಗಲಿ. ಈ ಸಂಸ್ಥೆ ಸಾರೋದ್ಧಾರವಾಗಿ ಬೆಳೀಲಿ. ನಮ್ಮ ಇಲ್ಲಿಯ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಮಂಗಳೂರು ಭಾಳ ಹತ್ತಿರ ಇದೆ, ಅವರಿಗೆ ಯಾವ ಉದ್ಯೋಗ ಕೋರ್ಸಿಗೆ ಬೇಕಾದರೂ ಹೋಗಲಿಕ್ಕೆ ಅವಕಾಶ ಇದೆ. ಆ ವಿದ್ಯೆಯನ್ನು ಅವರು ಪಡೀಲಿ, ಅವರ ಭವಿಷ್ಯ ಉಜ್ವಲವಾಗಲಿ. ಅವರಿಗೆಲ್ಲ ದೇವರು ದೀರ್ಘಾಯಸ್ಸು, ಆರೋಗ್ಯ, ಉಜ್ವಲವಾದ ಭವಿಷ್ಯವನ್ನು ಕೊಟ್ಟು ಕಾಪಾಡಲಿ. ಗ್ರಾಮೀಣ ಶಿಕ್ಷಣದಲ್ಲಿ ತಾನು ನೀಡಿದಂಥ ಸೇವೆಯನ್ನು ಗುರುತಿಸಿ ಅಮೆರಿಕದಲ್ಲಿ ಈ ಒಂದು ಗೌರವ ಅವರಿಗೆ ಲಭಿಸಿದೆ. ಗ್ರಾಮೀಣ ಶಿಕ್ಷಣದಲ್ಲಿ ಅಂದರೆ ವಿಶೇಷವಾಗಿ ಫೇಲ್ ಆದ ಮಕ್ಕಳನ್ನು ಕೂಡ ಪಾಸ್ ಮಾಡಿ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ಪಡೀಲಿಕ್ಕೆ ಆಗ್ತದೆ ಎಂಬುದನ್ನು ಅವರು ಮಾಡಿ ತೋರಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ಡಾಕ್ಟರೇಟ್ ಪದವಿ ಪ್ರದಾನವಾಗಿದೆ. ಅದನ್ನು ಈ ವೇದಿಕೆಯಲ್ಲಿ ಅವರ ಒಂದು ಆಶಯದಂತೆ, ಹಾಗೆ ನಮ್ಮೆಲ್ಲರ ಒಂದು ಆಶಯದಂತೆ ಪರಮ ಪೂಜ್ಯ ಕಾವಂದರ ಇದೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರು ರೊಟೇರಿಯನ್ PHF ಡಾಕ್ಟರ್ ಮಂಜುನಾಥ್ S ರೇವಣ್ಕರ್ ಇವರು. ದಯಮಾಡಿ ತಮ್ಮೆಲ್ಲ ಜೋರಾದಂತಹ ಕೈ ಚಪ್ಪಾಳೆ. ಮಹಾಬಲೇಶ್ವರ ಇವರ ಸನ್ಮಾನ ಪತ್ರದ ವಾಚನವನ್ನು ನಾವು ಮಾಡ್ತಾ ಮುಖ್ಯೋಪಾಧ್ಯಾಯಿನಿ ವಿಮಲಾ ಶೆಟ್ಟಿಯವರು ಸನ್ಮಾನ ಪತ್ರದ ವಾಚನವನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇವರು ಶ್ರೀ ಶ್ರೀನಿವಾಸ ಅಸರಣ್ಣ ಹಾಗೂ ಶ್ರೀಮತಿ ಸುಲೋಚನಾ ಅಸರಣ್ಣ ಇವರ ಪುತ್ರರಾಗಿ 1944 ಜೂನ್ 26ರಂದು ಶ್ರೀ ಕ್ಷೇತ್ರ ಕಟೀಲಿನಲ್ಲಿ 7ನೇ ವರ್ಷದಿಂದಲೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ತಮ್ಮ ತಂದೆಯೊಂದಿಗೆ ವೃತ್ತಿಯಲ್ಲಿ ತೊಡಗಿಸಿಕೊಂಡ ಇವರು ಕಟೀಲು ಕ್ಷೇತ್ರದ ಆನುವಂಶಿಕ ಟ್ರಸ್ಟಿ, ಪ್ರಧಾನ ಅರ್ಚಕರು ಹಾಗೂ ಮುಕ್ತೇಸರರು. ಶ್ರೀ ಕ್ಷೇತ್ರದ ಸೇವೆಯಲ್ಲಿ ತೊಡಗಿಸಿಕೊಂಡ ತಮಗೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಕೃಪಾ ಕಟಾಕ್ಷದೊಂದಿಗೆ ಉಡುಪಿ ಶ್ರೀ ಪಲಿಮಾರು ಸ್ವಾಮೀಜಿಯವರಿಂದ ವಿಪ್ರರತ್ನ ಬಿರುದು ಅಲ್ಲದೆ ಹಲವಾರು ಸನ್ಮಾನಗಳು ಸಂದಿರುವುದು ನಮಗೆಲ್ಲ ಹೆಮ್ಮೆಯ ವಿಚಾರ. ಇವರು ಅನೇಕ ಯಾಗಗಳನ್ನು ನಡೆಸಿರುತ್ತಾರೆ. ಧಾರ್ಮಿಕ ಕ್ಷೇತ್ರದ ಇವರ ಅಸಾಮಾನ್ಯ ಸಾಧನೆಯನ್ನು ಗಮನಿಸಿ ಶ್ರೀ ವಾಸುದೇವ ಅಸರಣ್ಣ ಇವರಿಗೆ 2018ನೇ ಸಾಲಿನ ಸೂರಜ್ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ವಂದನೆಗಳು. ಮುಂದಕ್ಕೆ ವೇದಿಕೆಯಲ್ಲಿ ಇನ್ನೊಂದು ಸಾಧನಾ ಪ್ರಶಸ್ತಿ ಸನ್ಮಾನವನ್ನು ಸ್ವೀಕರಿಸಲಿಕ್ಕಿರುವವರು ಶ್ರೀ ಡಾಕ್ಟರ್ ಎಂ ಅನ್ನಯ್ಯ ಕುಲಾಲ್ ಇವರು. ಇವರ ಸನ್ಮಾನ ಪತ್ರದ ವಾಚನವನ್ನು ನಾವೀಗ ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಡಾಕ್ಟರ್ ಮೂಡುಬೆಟ್ಟು ಅನ್ನಯ್ಯ ಕುಲಾಲ್ ಉಳ್ತೂರು ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟಾ ತೆಕ್ಕಟ್ಟೆ ಬಳಿಯ ಉಳ್ತೂರು ಎಂಬಲ್ಲಿ ಜನಿಸಿದರು. ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ MBBS ಪದವಿ ಪಡೆದ ಇವರು ಯಶಸ್ವಿ ವೈದ್ಯ ಮತ್ತು ಶಿಕ್ಷಕನಾಗಿ ಹೆಸರುವಾಸಿಯಾದವರು. ಹಲವಾರು ಹೆಸರಾಂತ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸಿದ ಇವರು 16 ವರ್ಷಗಳಿಂದ ಹ್ಯೂಮನ್ ಅನಾಟಮಿಯಿಂದ ಹಿಡಿದು ನ್ಯೂರೋ ಸರ್ಜರಿಯವರೆಗೆ ವೈದ್ಯಕೀಯ ಕ್ಷೇತ್ರದ 20ಕ್ಕೂ ಹೆಚ್ಚು ವಿಷಯಗಳಲ್ಲಿ ಮಕ್ಕಳಿಗೆ ಬೋಧಿಸುವ ಅವಕಾಶ ಪಡೆದುಕೊಂಡು ಒಬ್ಬ ಪರಿಪಕ್ವ ಶಿಕ್ಷಕರಾಗಿಯೂ ಜನಪ್ರಿಯತೆ ಪಡೆದವರು. ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ಸಂಸ್ಥಾಪಕರಾಗಿ ವೈದ್ಯಕೀಯ ಸಂಘಟನೆಯ ಮುಖಂಡರಾಗಿ ಪ್ರಖ್ಯಾತಿ ಗಳಿಸಿದ ಇವರಿಗೆ ಸ್ವಸ್ಥಸಿರಿ ರಾಜ್ಯ ಪ್ರಶಸ್ತಿ, ಸಾಧನಾ ರತ್ನ ಪ್ರಶಸ್ತಿ, ಜಯಂಟ್ಸ್ ಇಂಟರ್ನ್ಯಾಷನಲ್ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ರಾಷ್ಟ್ರೀಯ ಯುವ ಆಸ್ತಿ ಪ್ರಶಸ್ತಿಗಳು ಲಭಿಸಿವೆ. ಕನ್ನಡ ಪರ ಸಂಘಟನೆಗಳಲ್ಲಿಯೂ ಪಾಲ್ಗೊಂಡ ಇವರು ಹಲವಾರು ಪುಸ್ತಕಗಳನ್ನು ಕನ್ನಡದಲ್ಲಿ ಸಂಪಾದಿಸಿ ಪ್ರಕಟಿಸಿದ್ದಾರೆ. ನೇರ, ದಿಟ್ಟ, ಕಠಿಣ ದುಡಿಮೆಯ ಡಾಕ್ಟರ್ ಮೂಡುಬೆಟ್ಟು ಅನ್ನಯ್ಯ ಕುಲಾಲ್ ಉಳ್ತೂರು ಇವರಿಗೆ 2018ರ ಸಾಲಿನ ಸೂರಜ್ ಸೇವಾ ಪ್ರಶಸ್ತಿ
ಪ್ರಾರ್ಥಿಸುತ್ತೇನೆ. ಸೂರಜ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಕೈ ಚಪ್ಪಾಳೆ ಗೌರವವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇವರಿಂದ ಇನ್ನಷ್ಟು ಸಾಧನೆಗಳು ಮೂಡಿ ಬರಲಿ ಎನ್ನುವಂಥ ಸದಾಶಯದ ಮಾತನ್ನು ತಮ್ಮೆಲ್ಲರ ಮುಂದೆ ಇಡಲಿಕ್ಕೆ ನ್ಯಾಯಾಧೀಶರು ಇಡೀ ನಮ್ಮ ದೇಶಕ್ಕೆ ದೊಡ್ಡ ನ್ಯಾಯವನ್ನು ಕೊಟ್ಟಂಥ ಕುಟುಂಬದ ಇವರಲ್ಲಿ ನಮ್ಮ ಮುಂದೆ ಕಾಣ್ತಾ ಇರುವವರು ನಿಟ್ಟೆ ಸಂತೋಷ್ ಕುಮಾರ್ ಹೆಗಡೆ ಮತ್ತು ನಿಟ್ಟೆ ವಿನಯ್ ಹೆಗ್ಡೆ ಅವರು. ಇವತ್ತು ನಿಟ್ಟೆ ಸಂಸ್ಥೆ ಎಷ್ಟು ಖ್ಯಾತಿಯನ್ನು ಪಡೆದಿದೆ ಅಂದರೆ ಇಲ್ಲಿ ಪ್ರಾರಂಭಿಸಿದಂಥ ಈ ಸಂಸ್ಥೆಯಿಂದ ಹಲವಾರು ಉತ್ಪಾದನೆ ಬಂದಿರುವುದು ನಮಗೆಲ್ಲ ತಿಳಿದಿದೆ. ಇವರ ತೀರ್ಥರೂಪರು ಹಾಕಿಕೊಟ್ಟಿರುವಂಥ ಎಲ್ಲ ಮಾರ್ಗವನ್ನು ಇವತ್ತು ಹಾದಿಯನ್ನು ನಮ್ಮ ಸಮಾಜಕ್ಕೆ ಕೊಟ್ಟಂಥ ಬೇರೆ ಬೇರೆ ಅಧಿಕಾರಿಗಳಾಗಿ ತನ್ನ ಸೇವೆಯನ್ನು ಸಲ್ಲಿಸಿರುವಂಥ ನಿಟ್ಟೆ ಸಂತೋಷ್ ಕುಮಾರ್ ಹೆಗ್ಡೆ ಅವರಿಗೆ ನಮ್ಮೆಲ್ಲರ ಮಾತಿನ ಅಭಿಷೇಕವನ್ನು ಮಾಡಿ ಚಪ್ಪಾಳೆಯಿಂದ ಗೌರವಿಸ್ತಾ ಇದ್ದೇವೆ. ನಮ್ಮ ಗೌರವವನ್ನು ಅವರು ಸ್ವೀಕರಿಸಿಕೊಳ್ಬೇಕು ಅಂತ ವಿನಂತಿಸ್ತಾ, ಸೂರಜ್ ಸಿರಿಯಾಯಿ ಒಂದು ಸಮಾರಂಭದ ಸಂದರ್ಭದಲ್ಲಿ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿದಂಥ ಸಂತೋಷ್ ಕುಮಾರ್ ಹೆಗಡೆ ಅವರಿಗೆ ನಮ್ಮೆಲ್ಲರ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಕಾವಂದರವರು ನೀಡಬೇಕು ಅಂತ ವಿನಂತಿಸ್ತಾ ಇದೆ. ಇದನ್ನು ನಾವು ಉಳಿಸಬೇಕಾದ್ರೆ ಮುಂದಿನ ಪೀಳಿಗೆಗೆ ಇದರ ಅರಿವಿರಬೇಕು. ಅದಕ್ಕಾಗಿ ಇಂಥ ಕಾರ್ಯಕ್ರಮಗಳ ಅಗತ್ಯ ಭಾಳಷ್ಟು ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಎಂದು ಒಂದು ಸಮಾಜ ತನ್ನ ಹಿನ್ನೆಲೆಯನ್ನು ತಿಳಿಯದೇ ಇದ್ದರೆ ಮತ್ತೆ ಮುಂದೆ ಆ ಸಮಾಜದ ಉಳಿವು ಖಂಡಿತ ಇಲ್ಲ ಅಂತ ನಾನು ತಿಳ್ಕೊಂಡವನು. ಇನ್ನೊಂದು ವಿಚಾರ ನಿಮ್ಮ ಮುಂದೆ ನಾನು ಬಿಡಬೇಕಾಗಿದೆ. ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಕರ್ನಾಟಕ ಲೋಕಾಯುಕ್ತಕ್ಕೆ ಬರುವವರೆಗೆ ನಾನೊಬ್ಬ ಕೂಪಮಂಡುಕನಾಗಿದ್ದೆ. ಸಮಾಜದಲ್ಲಿ ಆಗಿ ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಭಾಳಷ್ಟು ಜನ ಸುಖವಾಗಿದ್ದಂತ ತಿಳ್ಕೊಂಡಂಥ ವ್ಯಕ್ತಿ ನಾನು. ನನ್ನ 5 ವರ್ಷದ ಅನುಭವದಲ್ಲಿ ನಾನು ಕಂಡದ್ದು ಅಂಥ ಅನ್ಯಾಯವನ್ನು ಕಂಡೆ. ಅದು ಕೂಡ ಜಾಸ್ತಿಯಾಗಿ ಸಂವಿಧಾನದಲ್ಲಿ ಜನರ ಸೇವೆಗಾಗಿ ಸೃಷ್ಟಿ ಮಾಡಿದಂಥ ಒಂದು ಸಂಸ್ಥೆ ಸರ್ಕಾರ. ನಾನೊಬ್ಬ ರಾಜಕಾರಣಿ ಅಲ್ಲ, ಹಲವಾರು ರಾಜಕೀಯ ಪಕ್ಷಗಳ ಸರ್ಕಾರವನ್ನು ನಾನು ಕಂಡವನು. ಈ ಹಿನ್ನೆಲೆಯಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನು ನನ್ನಲ್ಲಿ ನಾನು ಚರ್ಚೆ ಮಾಡಿದಾಗ ನನಗನಿಸಿದ್ದು, ಇವತ್ತು ವ್ಯಕ್ತಿಗಳ ತಪ್ಪಲ್ಲ, ವ್ಯಕ್ತಿಗಳನ್ನು ದೂರಿ ಪ್ರಯೋಜನ ಇಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂತಹ ಸಮಾಜದಲ್ಲಿದ್ದೆ. ಅದು ಭ್ರಷ್ಟರನ್ನು, ಅತ್ಯಾಚಾರಿಗಳನ್ನು ಬಹಿಷ್ಕರಿಸ್ತಾ ಇತ್ತು. ಆದರೆ ಇವತ್ತು ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬರುವಂಥ ವ್ಯಕ್ತಿಗಳಿಗೆ ಹಾರ ಹಾಕುವಂಥ ಸಮಾಜದಲ್ಲಿ ನಾವಿದ್ದೇವೆ. ಬಂಧುಗಳೇ, ಈ ಸಮಾಜವನ್ನು ಬದಲಾಯಿಸದಿದ್ದರೆ ಮುಂದೆ ಈ ಸಮಾಜದಲ್ಲಿ ಗೊಂದಲ ಖಂಡಿತ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದರೆ ಯಾರಿಂದ ಈ ಸಮಾಜವನ್ನು ಬದಲಾಯಿಸೋಕ್ಕೆ ಸಾಧ್ಯವಿದೆ ಅನ್ನೋದನ್ನು ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗನಿಸಿದ್ದು, ನನ್ನ ವಯಸ್ಸಿನವರಿಂದ ಸಾಧ್ಯವಿಲ್ಲ. ಈ ಸಮಾಜವನ್ನು ಈ ಮಟ್ಟಕ್ಕೆ ತಂದವರು ನನ್ನ ವಯಸ್ಸಿನವರು. ಈ ಸಮಾಜದಲ್ಲಿ ನಮ್ಮ ಹಿರಿಯರು ಕಟ್ಟಿದಂಥ ಮೌಲ್ಯಗಳನ್ನು ದೂರ ಇಟ್ಟವರು ನನ್ನ ವಯಸ್ಸಿನವರು. ಈ ಸಮಾಜವನ್ನು ಬದಲಾಯಿಸೋಕ್ಕೆ ಯುವಕ ಯುವತಿಯರಿಂದ ಸಾಧ್ಯವಿದೆ ಅನ್ನುವ ಒಂದು ಹಿನ್ನೆಲೆಯಲ್ಲಿ ನಾನು 1000ಕ್ಕೂ ಜಾಸ್ತಿ ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ವಿದ್ಯಾರ್ಥಿನಿಯರ ಜೊತೆ ಸಂವಾದ ಮಾಡಿದ್ದೇನೆ. ನನ್ನ ಅನಿಸಿಕೆಗಳನ್ನು ಅವರ ಮುಂದೆ ಇಟ್ಟಿದ್ದೇನೆ. ಅವರ ವಿಚಾರವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ನನ್ನ ವಿಚಾರ ಅವರಿಗೆ, ಯುವಕ ಯುವತಿಯರಿಗೆ 2 ಮೌಲ್ಯಗಳನ್ನು ಇಟ್ಟುಕೊಳ್ಳಿ. ಒಂದು ತೃಪ್ತಿ ಅನ್ನುವ ಗುಣ, ಕಂಟೆಂಟ್ಮೆಂಟ್ ಅಂತೇವೆ. ತೃಪ್ತಿ ಇಲ್ಲದೆ ಇದ್ದರೆ ಒಂದು ರೋಗ ಬರ್ತದೆ, ದುರಾಸೆ. ಅದಕ್ಕೆ ಮಿತಿ ಇಲ್ಲ, ಎಷ್ಟು ಮಾಡಿದರೂ ಸಾಲಲ್ಲ, ಇನ್ನೂ ಮಾಡಬೇಕು ಮತ್ತು ಮಾಡಬೇಕನ್ನುವ ಒಂದು ರೋಗ. ಈ ರೋಗ ನಿಮ್ಮಲ್ಲಿ ಎಂದೂ ಸಂತಸ ತರಲ್ಲ.
ತೃಪ್ತಿ ಅಂದರೆ ಒಂದು ಹಂತಕ್ಕೆ ಬಂದೆ, ನಾನು ಡಿಗ್ರಿ ಪಾಸ್ ಆದೆ, ನನಗೊಂದು ಹುದ್ದೆ ಸಿಕ್ತು, ನನಗಿನ್ನೇನು ಬೇಡ, ನಾನು ಸನ್ಯಾಸಿ ಆಗ್ತೇನೆ ಅನ್ನುವ ತೃಪ್ತಿ ಅಲ್ಲ. ತೃಪ್ತಿಯ ಜೊತೆ ಆಂಬಿಷನ್ ಅನ್ನೋ ಒಂದು ಗುಣ ಇರಬೇಕು. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನೂ ಕೂಡ ಆಗಬೇಕು, ಏನೂ ತಪ್ಪಿಲ್ಲ. ಕಾನೂನು ಚೌಕಟ್ಟಲ್ಲಿ ಪಡೆದಂಥ ಸಂಪತ್ತಲ್ಲಿ ಯಾವುದೇ ತಪ್ಪಿಲ್ಲ. ಎಷ್ಟು ಬೇಕಾದರೂ ಮಾಡಿ, ತೆರಿಗೆ ಕಟ್ಟಿ, ಇಷ್ಟ ಬಂದಂಗೆ ಖರ್ಚು ಮಾಡಿ. ಆದರೆ ಇನ್ನೊಬ್ಬನ ಜೇಬಿ ಕೈ ಹಾಕಬೇಡಿ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಸಂಪತ್ತನ್ನು ಸಂಪಾದಿಸಿದರೆ ಎಂದೂ ಸಂತಸ ಬರಲ್ಲ ಅನ್ನೋದು ನನ್ನ ವಿಚಾರ. ಎರಡನೇ ಮೌಲ್ಯ ಮಾನವೀಯತೆ. ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ, ಮಾನವ ಎನ್ನುವ ಗುಂಪೇ ಇಲ್ಲ. ನಾವು ಹುಟ್ಟುವುದು ಹೋಮೋಸೆಪಿಯನ್ಸ್ ಅನ್ನೋ ಒಂದು ಸ್ಪೀಶೀಸಿಗೆ, ಒಂದು ಗುಂಪಿಗೆ. ಅದಕ್ಕೂ ಮಾನವೀಯತೆಗೂ ಯಾವುದೇ ಸಂಬಂಧ ಇಲ್ಲ. ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂಥ ಮೌಲ್ಯ. ಆ ಮೌಲ್ಯವನ್ನು ನೀವು ಅಳವಡಿಸಿದರೆ ತಾನೇ ನೀವು ಮಾನವರಾಗ್ತೀರ. ಒಬ್ಬರು ಕವಿ ಬರೀತಾರೆ, ಹಲವಾರು ಪಂಕ್ತಿಗಳನ್ನು ಬರೆದು ಒಂದು ಪಂಕ್ತಿಯಲ್ಲಿ ಹೇಳ್ತಾರೆ, ಏನೇ ಆಗು ನನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ. ಮಾನವೀಯತೆಯನ್ನು ಪಡ್ಕೊಂಡ್ರೆ ನಮ್ಮ ಜೀವನ ಪಥದಲ್ಲಿ ಅದನ್ನು ಸಮಾಜಕ್ಕೆ ತೋರಿಸಿ ಮತ್ತು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂಥ ಗೌರವ ಯಾವುದೂ ಇಲ್ಲ ಅಂತ ತಿಳ್ಕೊಂಡಂಥ ವ್ಯಕ್ತಿ. ಆದರೆ ಇವತ್ತು ಯಾರು ಈ ಮೌಲ್ಯಗಳನ್ನು ಕಲಿಸ್ಕೊಡುವವರು? ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾಯಿದ್ರು, ನನ್ನ ಅಜ್ಜ ಅಜ್ಜಿಯಂದಿರಿದ್ರು ಮನೆಯಲ್ಲಿ, ಅವರು ಕೂಡ ಹೇಳ್ತಾಯಿದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದರೆ ಏಟು ತಿಂದದ್ದು ನೆನಪಿದೆ. ಶಾಲೆಗೆ ಹೋದಾಗ ಮಾರಲ್ ಸೈನ್ಸ್ ನೀತಿ ಪಠ್ಯ ಅಂತ ಒಂದು ಪಠ್ಯ ಇತ್ತು. ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇತ್ತು. ಇವತ್ತು ಎಲ್ಲಿದೆ ಈ ಮೌಲ್ಯದ ಪಾಠಗಳು? ಒಂದು ಸಲ ನಾನು ಸರ್ಜಾಪುರ್ ರೋಡಲ್ಲಿರುವಂತಹ ಒಂದು ಅಂತಾರಾಷ್ಟ್ರೀಯ ಕಾಲೇಜ್ಗೆ ಹೋಗಿದ್ದೆ. ಅಲ್ಲಿ ವಿರಾಮದಲ್ಲಿ ಪ್ರಾಂಶುಪಾಲರನ್ನು ಕೇಳಿದೆ, ನಿಮ್ಮ ಪಠ್ಯಗಳಲ್ಲಿ ಏನಾದರೂ ಮೌಲ್ಯಗಳ ಬಗ್ಗೆ ವಿಚಾರ ಇದೆ ಅಂತ ಕೇಳಿದೆ. ಅವರು ಹೇಳಿದ ಮಾತು, ಸರ್, ಎಲ್ಲ ಪಠ್ಯಗಳು ತುಂಬ ವಿಚಾರವಾದದ್ದು. ಅಷ್ಟೊಂದು ಮಾಹಿತಿ ಕೊಡ್ತೇವೆ, ಕಾಲೇಜಿಂದ ಹೊರಗೆ ಬರುವಾಗ ಕ್ಯಾಂಪಸ್ ಸೆಲೆಕ್ಷನ್ ಆಗ್ತದೆ, 50,000 60,000 ಸಂಬಳ ಪಡಿತಾರೆ. ನಾನಂದೆ, ಅಮ್ಮ, ನಾನು ಕೇಳಿದ್ದು ರೂಪಾಯಿ ಹಣೆ ಪೈಸೆ ಅಲ್ಲ, ನಾನು ಕೇಳಿದ್ದು ಸಾಮಾಜಿಕ ಮೌಲ್ಯ. ಸಾಮಾಜಿಕ ಮೌಲ್ಯಗಳು ಅಧ್ಯಾಪಕರಿಗೂ ಗೊತ್ತಿಲ್ಲ, ಪಠ್ಯದಲ್ಲೂ ಇಲ್ಲ, ಹೇಳಿಕೊಡುವಂಥ ಹಿರಿಯರು ಕೂಡ ಇಲ್ಲ. ಇವತ್ತು ಎಲ್ಲಿಂದ ನಾವು ಕಲಿತೇವೆ ಈ ಮೌಲ್ಯಗಳನ್ನು? ಈ ಮೌಲ್ಯಗಳು ಇಲ್ಲದೆ ಇದ್ದರೆ ಗೊಂದಲ ಅಂತ ಖಂಡಿತ. ಒಂದು ವಿಚಾರ ನಾವು ನೆನಪಲ್ಲಿಟ್ಕೊಳ್ಬೇಕು, ಈ ದೇಶ ಒಂದೇ ಧರ್ಮಕ್ಕೆ ಸೇರಿದ ದೇಶ ಅಲ್ಲ, ಒಂದೇ ಭಾಷೆಗೆ ಸೇರಿದ ದೇಶ ಅಲ್ಲ, ಒಂದೇ ಸಂಸ್ಕೃತಿಗೆ ಸೇರಿದ ದೇಶ ಅಲ್ಲ. ಮೌಲ್ಯಗಳು ಇದ್ದರೆ ಈ ಮೂರೂ ಕೂಡ ಸೇರಿ ಒಟ್ಟಾಗಿ ನಾವು ಬದುಕಬಹುದು. ಮೌಲ್ಯಗಳು ಇಲ್ಲದೆ ಇದ್ದರೆ ಅದರ ಪರಿಣಾಮ ಏನಾಗುವುದಂತ ಯೋಚನೆ ಮಾಡೋಕ್ಕೆ ಕೂಡ ಭಾಳ ಕಷ್ಟ. ಬಂಧುಗಳೇ, ನನ್ನದೊಂದು ವಿನಂತಿ ನಿಮ್ಮಲ್ಲಿ, ನಿಮ್ಮ ಮಕ್ಕಳಲ್ಲಿ, ಮೊದಲು ನಿಮ್ಮಲ್ಲಿ, ನಿಮ್ಮ ಮಕ್ಕಳಲ್ಲಿ, ನಿಮ್ಮ ಮೊಮ್ಮಕ್ಕಳಲ್ಲಿ ಈ ಎರಡು ಮೌಲ್ಯಗಳನ್ನು ಅಳವಡಿಸಿ, ತೃಪ್ತಿ ಮತ್ತು ಮಾನವೀಯತೆ. ಈ ಎರಡು ಮೌಲ್ಯಗಳಿದ್ದರೆ ನಿಮ್ಮ ಕುಟುಂಬದಲ್ಲಿ ಸಂತಸ ಇದ್ದೇ ಇರ್ತದೆ ಅನ್ನೋದು ನನ್ನ ವಿಚಾರ. ಮಂಜುನಾಥ್ ರೇವಣ್ಕರ್ ಖಂಡಿತವಾಗಿ ಒಂದು ಉನ್ನತ ಕನಸನ್ನು ಕಂಡಿದ್ದಾರೆ. ಆ ಕನಸು ಏನೆಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಈ ವಿದ್ಯೆಯನ್ನು ಕೊಟ್ಟು ಮಕ್ಕಳಿಗೆ ನಾನು ಒಂದು ಒಳ್ಳೆಯ ಸಂಸ್ಕಾರವನ್ನು ಕಲಿಸಬೇಕು ಅಂತೇಳಿ. ಅದಕ್ಕಾಗಿ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಹಾಗೂ ನಿವೃತ್ತ ಲೋಕಾಯುಕ್ತ ಸಂತೋಷ್ ಅವರು ಮಾನವೀಯ ಮೌಲ್ಯಗಳನ್ನು, ಆ ಮೌಲ್ಯಗಳಿಂದ ಈ ಸಮಾಜವನ್ನು ರೂಪಿಸುವಂಥ ಕೆಲವು ದಾರಿಯನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಈ ಮೌಲ್ಯಕ್ಕೆ ನಾನು ಇನ್ನೊಂದು ಮೌಲ್ಯವನ್ನು ಸೇರಿಸುವುದಾದರೆ, ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ದೇವರು ಇದ್ದಾರೆ ಅಂತೇಳಿ. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ದೇವರಿದ್ದಾರೆ. ವೇರ್ ದರ್ ಈಸ್ ಲವ್ ದರ್ ಈಸ್ ಗಾಡ್ ಅಂತೇಳಿ ಖಂಡಿತವಾಗಿಯೂ ಈ ಮಾತನ್ನು ನಾವು ತುಂಬ ಸಲ ಕೇಳಿದ್ದೇವೆ. ಆದರೆ ಈ ಮಾತಿನ ಸಂಪೂರ್ಣ ಅರ್ಥವನ್ನು ಅರಿತು
ಅದರ ಹಿಂದಿನ ಆ ಚರಿತ್ರೆಯನ್ನು ಅರಿತು ಯಾಕಾಗಿ ಈ ಪ್ರೀತಿ ಇದ್ದಲ್ಲಿ ದೇವರು ಇದ್ದಾರಂತ ಹೇಳ್ತಾರೆ, ಅಂದರೆ ದೇವರು ಪ್ರೀತಿಯ ಅಂತ ಒಂದು ಕೆಲವು ತರ್ಕಬದ್ಧ ಪ್ರಶ್ನೆಗಳನ್ನು ನಾವು ನಮ್ಮಲ್ಲಿ ಕೇಳಬೇಕು. ಅಂಥ ಪ್ರಶ್ನೆಗಳನ್ನು ನಾವು ನಮ್ಮಲ್ಲಿ ಕೇಳುವಾಗ ನಾವು ಸ್ವಲ್ಪ ಚಿಂತನೆ ಆಲೋಚನೆ ಮಾಡಲು ಶುರು ಮಾಡ್ತೇವೆ. ಈ ಚಿಂತನೆ ಮತ್ತು ಆಲೋಚನೆಯು ನಮಗೆ ಒಂದು ಮಾನವೀಯತೆಯನ್ನು ಹಾಗೂ ಮಾನವ ಧರ್ಮವನ್ನು ಹಾಗೂ ಮನುಷ್ಯರಾಗಿ ಜೀವಿಸುವಲು ಖಂಡಿತವಾಗಿಯೂ ಅನುವು ಮಾಡಿಕೊಡುತ್ತೆ. ಮದರ್ ತೆರೇಸರವರು ಅವರ ಜೀವನ ಚರಿತ್ರೆಯ ಪುಸ್ತಕದಲ್ಲಿ ಒಂದು ಘಟನೆಯನ್ನು ಹೀಗೆ ಬರೆದಿದ್ದಾರೆ. ಒಂದು ದಿವಸ ಅವರ ಆಶ್ರಮಕ್ಕೆ ಒಂದು ನವ ದಂಪತಿ ಬಂದು ಅವರಿಗೆ ನಮಸ್ಕರಿಸಿ ಹೇಳಿದರು, ತಮ್ಮ ಕೈಯಲ್ಲಿರುವ ಒಂದು ಕಾಣಿಕೆಯನ್ನು ಮದರ್ ತೆರೇಸರವರ ಕೈಗೆ ಹಸ್ತಾಂತರಿಸ್ತಾರೆ. ಮದರ್ ತೆರೇಸರವರು ಕೇಳ್ತಾರೆ, ಏನನ್ನು ನೀವು ತಂದಿದ್ದೀರಿ? ಆ ನವ ದಂಪತಿ ಹೇಳುತ್ತಾರೆ, ಮದರ್, ಹಣವನ್ನು ನಾವು ನಿಮಗೆ ತಂದಿದ್ದೇವೆ. ಮದರ್ ಹೇಳಿದರು, ನನಗೆ ಇಷ್ಟು ಹಣದ ಅವಶ್ಯಕತೆ ಈಗ ಇಲ್ಲ. ಯಾಕಾಗಿ, ಎಲ್ಲಿಂದ ಇಷ್ಟು ಹಣವನ್ನು ನೀವು ತಂದಿದ್ದೀರಿ? ಆ ನವ ದಂಪತಿ ಹೇಳುತ್ತೆ, ನಾವು ಮೇಲ್ವರ್ಗದ ಪಂಗಡದವರು, ನಮ್ಮ ಮದುವೆಯಾಗಿ 3 ದಿವಸ ಆಯ್ತಷ್ಟೇ. ಆದರೆ ಮದುವೆ ಆಗುವ ಮೊದಲು ನಾವು ಇಬ್ಬರು ಒಂದು ಆಲೋಚನೆಯನ್ನು ಮಾಡಿದ್ದೆವು. ಅದು ಆಲೋಚನೆ ಅಂದರೆ, ಆಡಂಬರದ ಮದುವೆಯೂ ನಮಗೆ ಬೇಡ, ನಮಗೆ ಬೇಕು ಪರಸ್ಪರ ತ್ಯಾಗ ಪ್ರೀತಿಯನ್ನು ಕೊಡುವಂಥ ಪಡೆಯುವಂಥ ಆ ಮದುವೆ. ಅದಕ್ಕಾಗಿ ತ್ಯಾಗ ಮತ್ತು ಪ್ರೀತಿ ಎಂಬ ಈ ಶಬ್ದದಿಂದ ನಾವು ಪ್ರಭಾವಿತರಾಗಿ ನಮ್ಮ ಮದುವೆಯ ಎಲ್ಲ ಆಡಂಬರಗಳನ್ನು ನಾವು ಬಿಟ್ಟಿದ್ದೇವೆ. ಕೇವಲ ಪುರೋಹಿತವಾಗಿ ಏನು ಸಂಸ್ಕಾರ ಆಗಬೇಕು ಆ ಸಂಸ್ಕಾರವನ್ನು ಮಾಡಿ ಉಳಿದೆಲ್ಲ ಹಣವನ್ನು ನಾವು ನಿಮ್ಮ ಸಂಸ್ಥೆಗೆ ಕೊಡುತ್ತೇವೆ. ಯಾಕೆಂದರೆ ಇಲ್ಲಿರುವ ಈ ಅನಾಥಾಶ್ರಮದಲ್ಲಿರುವ ಎಲ್ಲರಿಗೂ ನಮ್ಮ ಸಂತೋಷವು ಅವರಿಗೆ ಲಭಿಸಬೇಕು. ಅದಕ್ಕಾಗಿ ಇದನ್ನು ನಿಮಗೆ ನಾವು ಕೊಡುತ್ತೇವೆ. ಖಂಡಿತವಾಗಿಯೂ ಮದರ್ ತೆರೇಸರವರು ಕೃತಜ್ಞತಾಪೂರ್ವಕವಾಗಿ ಈ ಕಾಣಿಕೆಯನ್ನು ಸ್ವೀಕರಿಸಿದ್ರು ಅಷ್ಟೇ ಅಲ್ಲ, ಈ ನವ ದಂಪತಿಯನ್ನು ಆಶೀರ್ವದಿಸಿ ಈ ಒಂದು ಘಟನೆಯನ್ನು ಅವರ ಪುಸ್ತಕದಲ್ಲಿ, ಅವರ ಜೀವನ ಚರಿತ್ರೆ ಪುಸ್ತಕದಲ್ಲಿ ಬರೀತಾರೆ. ಯಾಕೆಂದರೆ ಯಾವಾಗ ಒಬ್ಬ ಮನುಷ್ಯ ಪ್ರೀತಿ ಮತ್ತು ತ್ಯಾಗ ಎಂಬ 2 ಪದಗಳನ್ನು ಅರಿಯುತ್ತಾನೆ, ಪ್ರೀತಿ ಮತ್ತು ತ್ಯಾಗ ಎಂಬ ಈ ಪದದ ಅರ್ಥವನ್ನು ತನ್ನ ಜೀವನದಲ್ಲಿ ರೂಢಿಸಿಕೊಳ್ತಾನೆ, ಆಗ ಖಂಡಿತವಾಗಿಯೂ ಆ ಮನುಷ್ಯ ಇನ್ನೊಬ್ಬನ ನೋವು ಏನು ಎಂಬುದನ್ನು ಅರಿತುಕೊಳ್ತಾನೆ. ಆ ಮನುಷ್ಯನಿಗೆ ನಾನು ಏನಾದರೂ ಮಾಡಬೇಕು ಎಂಬ ಒಂದು ಆಕಾಂಕ್ಷೆಗಳು ತನ್ನಲ್ಲಿ ಹುಟ್ಟಿಕೊಂಡು ಅದನ್ನು ಮಾಡಲು ಒಂದು ಹೆಜ್ಜೆಯನ್ನು ಅವನು ಮುಂದೆ ಇಡುತ್ತಾನೆ. ಖಂಡಿತವಾಗಿಯೂ ಮದರ್ ತೆರೇಸರವರು ಆ ದಂಪತಿಯನ್ನು ಅರಸಿದರು. ದೇವರವರಿಗೆ ಒಳ್ಳೆಯದು ಮಾಡಲಿ. ಪ್ರತ್ಯೇಕವಾಗಿ ಅವರ ಚಿಂತನೆ, ನಮಗೆ ಪ್ರೀತಿ ಮತ್ತು ತ್ಯಾಗದ ಜೀವನ ಬೇಕು, ಅದಕ್ಕಾಗಿ ಇದೆಲ್ಲ. ಈ ವಿಷಯವನ್ನು ನಾನು ಇವತ್ತು ಯಾಕೆ ಉಲ್ಲೇಖನ ಮಾಡ್ತೇನೆ ಅಂದರೆ, ಖಂಡಿತವಾಗಿಯೂ ಈ ಸಂಸ್ಥೆಯ ಸ್ಥಾಪಕರು ಶ್ರೀಮ ಮಂಜುನಾಥ್ ರೇವಣ್ಕರವರು ಇಂಥ ಒಂದು ಒಳ್ಳೆಯ ಧ್ಯೇಯಗಳನ್ನು ಇಟ್ಟುಕೊಂಡವರು ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆಂದರೆ ಖಂಡಿತವಾಗಿಯೂ ಅವರ ಊರು ಇದು ಅಲ್ಲ, ಅವರು ದೂರ ಮಂಗಳೂರಲ್ಲವ ಅದರ ಆಚೆ ಇರ್ಬೋದು. ಆದರೆ ಈ ಮುಡಿಪು ಅಂತ ಒಂದು ಈ ಗ್ರಾಮಕ್ಕೆ ಈ ಹಳ್ಳಿ ಪ್ರದೇಶಕ್ಕೆ ಬಂದು ಸೂರಜ್ ಎಂಬ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿ ಈ ಶಿಕ್ಷಣ ಸಂಸ್ಥೆಗಳ ಮುಖಾಂತರ ಶಿಕ್ಷಣ ಎಂಬ ಪ್ರೀತಿಯನ್ನು ಮಕ್ಕಳಿಗೆ ಹಂಚುತ್ತಾ ಇರುವಾಗ ಮಕ್ಕಳನ್ನು ಗೌರವಿತವಾದ ಒಂದು ಪ್ರಜೆಗಳನ್ನು ಹಾಗೆ ಮಾರ್ಪಡಿಸುತ್ತಾ ಒಂದು ಒಳ್ಳೆಯ ಕೆಲಸವನ್ನು ಮಾಡುವುದೆಂದರೆ ಅದು ಸುಲಭದ ಕೆಲಸ ಅಲ್ಲ. ಅದಕ್ಕಾಗಿ ಕೇವಲ ವಿದ್ಯೆಯನ್ನು ಮಕ್ಕಳ ಮನಸ್ಸಲ್ಲಿ ತುಂಬಿಸಿದರೆ ಸಾಲದು, ಅವರಿಗೆ ವಿವಿಧ ಬೇರೆ ಬೇರೆ ಚಟುವಟಿಕೆಗಳ ಅಂತಹ ಒಂದು ಅನುಭವವೂ ಬೇಕು. ಅದಕ್ಕಾಗಿ ಇವತ್ತೊಂದು ಸೂರಜ್ ಕಲಾಶ್ರೀ ಎಂಬ ಈ ಕಾರ್ಯಕ್ರಮ, ಇದರಲ್ಲಿ ಖಂಡಿತವಾಗಿ ಈ 3 ದಿವಸಗಳಲ್ಲಿ ತುಂಬ ತಂಡಗಳು ಕಲಾ ಅಭಿಮಾನಿಗಳು ಇಲ್ಲಿ ಬರುತ್ತಾರೆ, ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸ್ತಾರೆ. ಇದರ ಇನ್ನೊಂದು ಮುಖ ಏನೆಂದರೆ, ಇದನ್ನು ನೋಡುವ ಈ ಶಾಲೆಯ ಎಲ್ಲ ಮಕ್ಕಳಲ್ಲಿ ಸಹ ಇಂತಹ ಒಂದು ಒಳ್ಳೆಯ ಭಾವನೆ ಮೂಡಬೇಕು, ನನ್ನಲ್ಲಿ ತುಂಬ ಪ್ರತಿಭೆಗಳು ಇವೆ, ಅದಕ್ಕಾಗಿ ಈ ಎಲ್ಲ ಪ್ರತಿಭೆಗಳಿಗೆ ಈ ಶಾಲೆಯು ನನಗೆ ಒಂದು ವೇದಿಕೆಯಾಗಬೇಕು,
ಇಲ್ಲಿರುವ ಎಲ್ಲ ಶಿಕ್ಷಕರು ನನಗೆ ಒಳ್ಳೆಯ ಮಾರ್ಗದರ್ಶಕರಾಗಬೇಕು ಎಂಬ ಚಿಂತನೆ ಖಂಡಿತವಾಗಿಯೂ ಇಂಥ ಕಾರ್ಯಕ್ರಮಗಳನ್ನು ನೋಡ್ತಾ ಇರುವಾಗ ಅವರಿಗೆ ಬರುತ್ತೆ. ಅದಕ್ಕಾಗಿ ನಾನು ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಹೇಳುವುದಿಷ್ಟೇ, ಯಾವಾಗ ಮಕ್ಕಳು ಆ ಪ್ರೀತಿಯಿಂದ ಎಲ್ಲ ತನ್ನ ಕ್ಲಾಸಲ್ಲಿರುವ ಮಕ್ಕಳನ್ನು ತನ್ನ ಮಕ್ಕಳೆಂದು ಭಾವಿಸ್ತಾರೆ, ಖಂಡಿತವಾಗಿಯೂ ಆ ಶಿಕ್ಷಕಿಯು ತನ್ನ ಕ್ಲಾಸಲ್ಲಿರುವ ಪ್ರತಿ ಮಕ್ಕಳಲ್ಲಿಯೂ ದೇವರ ಮುಖವನ್ನು ಕಾಣುತ್ತಾರೆ. ಯಾವಾಗ ಆ ಕ್ಲಾಸಲ್ಲಿರುವ 40-50 ಆ ಪುಟಾಣಿ ಮಕ್ಕಳು ತನ್ನ ಕ್ಲಾಸ್ನಲ್ಲಿ ಶಿಕ್ಷಣವನ್ನು ನೀಡುವಂತಹ ಶಿಕ್ಷಕರನ್ನು ಪ್ರೀತಿಯಿಂದ ನೋಡ್ತಾರ, ಆಗ ಖಂಡಿತವಾಗಿಯೂ ಆ ಶಿಕ್ಷಕರ ಮುಖವನ್ನು ದೇವರ ಮುಖವಂತೇಳಿ ಆ ಎಲ್ಲ ಮಕ್ಕಳು ಭಾವಿಸ್ತಾರೆ. ಅದಕ್ಕಾಗಿ ಪ್ರೀತಿ ಇದ್ದರೆ ಅಲ್ಲಿ ದೇವರು ವಾಸಿಸ್ತಾರೆ. ಅದಕ್ಕಾಗಿ ದೇವರು ನಮಗೆಲ್ಲರಿಗೂ ಅದೇ ಆಶೀರ್ವಾದವನ್ನು ನೀಡುತ್ತಾ ಇದ್ದಾರೆ. ಇಂತಹ ಈ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಕೋರುತ್ತೇನೆ. ಇಲ್ಲಿ ಬರುವ ಎಲ್ಲ ಕಲಾ ತಂಡಗಳಿಗೆ ನಾನು ಶುಭವನ್ನು ಕೋರುತ್ತೇನೆ. ಈ ಮಕ್ಕಳ ಇಲ್ಲಿ ಈ ಶಾಲೆಯಲ್ಲಿ ಕಲಿತಿರುವ ಎಲ್ಲ ಮಕ್ಕಳಿಗೂ ಸಹ ನಾನು ಒಳಿತನ್ನು ಭಾವಿಸ್ತೇನೆ. ಒಳ್ಳೆಯ ಮಾನವರಾಗಿ ಮಾನವೀಯತೆಯನ್ನು ಅವರು ತನ್ನದಾಗಿಸ್ಕೊಳ್ಬೇಕೆಂದು ಭಾವಿಸ್ತೇನೆ. ಹಾಗೂ ಶಿಕ್ಷಕರು ಪ್ರೀತಿಯಿಂದ ಮಕ್ಕಳಿಗೆ ವಿದ್ಯೆಯನ್ನು ದಾರಿ ಮಾಡಿ ದೇವರ ಕೆಲಸವನ್ನು ಮಾಡಬೇಕೆಂಬುದೇ ಸಂಸ್ಥೆಯು ಬಹಳ ಸುಂದರವಾಗಿದೆ. ಇಲ್ಲಿಯ ಸುಂದರವಾದ ಕಾರ್ಯಕ್ರಮವನ್ನು ಕಂಡಾಗ ಬಹಳ ಸಂತೋಷವಾಗ್ತಾ ಇದೆ. ಇಲ್ಲಿ ಈ ತನ್ನ ಒಂದು ರೀತಿಯ ತ್ಯಾಗದಿಂದ ಮಂಗಳೂರಿನ ಇಲ್ಲಿ ಬಂದು ಇಂತಹ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಆ ಮಕ್ಕಳನ್ನು ಪೋಷಿಸುವುದು ಬಹಳ ಸಂತೋಷ. ಇದು ಎಲ್ಲರಿಗೂ ಬರುವಂತಹ ತ್ಯಾಗ ಬುದ್ಧಿಯಲ್ಲ, ಯಾಕೋ ಅದು ಬಂದಿದೆ. ಅಂತಹ ಈ ಸಂಸ್ಥೆಯು ಮುಂದಕ್ಕೆ ಒಳ್ಳೆಯದಾಗಿ ಬೆಳೆದು ಇನ್ನೂ ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಎಲ್ಲ ಲೋಕಪ್ರಸಿದ್ಧವಾಗಲಿ, ಅವರ ಜೀವನವು ಸಾರ್ಥಕವಾಗಲಿ ಅಂತ ಹೇಳ್ತಾ ನಮ್ಮ ಅಧ್ಯಕ್ಷರವರಿಗೆ ವಿಶೇಷವಾದಂತಹ ಒಂದು ಹೂಗುಚ್ಛದೊಂದಿಗೆ ಸ್ವಾಗತವನ್ನ ನೀಡಿ ಮುಂದಕ್ಕೆ ಹಾರಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮದ ವತಿಯಿಂದ ಶಾಲನ್ನ ಹಾಕಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವವನ್ನ ಸೂರಜ್ ಕಲಾಸಿರಿ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂತವರು ನಮ್ಮ ಆದರಣೀಯ ಸಚಿವರು UT ಖಾದರ್ ಇವರಿಗೆ ಸಮಿತಿಯ ವತಿಯಿಂದ ಹಾಗೆ ಸಂಸ್ಥೆಯ ಅಧ್ಯಕ್ಷರ ವತಿಯಿಂದ ಗೌರವವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಶಾಲನ್ನು ಹಾಕಿ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮ ತಾಲೂಕು ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಮೋನೂರ್ ಅವರು ನಮ್ಮೊಂದಿಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಹಾರಾರ್ಪಣೆಯೊಂದಿಗೆ ಫಲವಸ್ತನ್ನ ನೀಡಿ ನಮ್ಮ ಸೂರಜ್ ಕಲಾಸಿರಿ 2018 ಕಾರ್ಯಕ್ರಮದ ವತಿಯಿಂದ ವಿಶೇಷವಾದಂತಹ ನೆನಪಿನ ಕಾಣಿಕೆಯನ್ನು ನಾವು ಪ್ರದಾನ ಮಾಡ್ತಾ ಇದ್ದೇವೆ. ಇನ್ನು ಮುಂದಕ್ಕೂ ತಮ್ಮ ಸಂಪೂರ್ಣ ಸಹಕಾರ ಇರಲಿ ಎಂದು ಯಾಚಿಸ್ತೇವೆ. ಸೇರಿರುವಂತಹ ಎರಡೂ ಕೈ ಒಟ್ಟು ಮಾಡಿ ಒಂದು ಜೋರಾದ ಕೈತಾಟಿ ಕೈ ಚಪ್ಪಾಳೆ ಗೌರವ ಕಲಾಸಿರಿ 2018 ಇದರ ಉದ್ಘಾಟನೆ ಹಾಗೂ ಈ ಒಂದು ಸಂಸ್ಕೃತ ಕಾರ್ಯಕ್ರಮದ ಸಭಾವೇದಿಕೆ ಉಪಸ್ಥಿತಂತ ಮಂಗಳೂರು ತಾಲೂಕು ಪಂಚಾಯತಿನ ಅಧ್ಯಕ್ಷರಾದ ಪಾವರ್ ಮೋನಾಕನವರೇ, ಸಂಸ್ಥೆಯ ಸ್ಥಾಪಕರು, ಬಹುಶಃ ಶಿಕ್ಷಣ ಜೊತೆಯಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಯನ್ನು ಜೊತೆಗೂಡಿ ಸೇರಿಸಿಕೊಂಡು ವಿದ್ಯಾರ್ಥಿ ಅತ್ಯುತ್ತಮ ಶಿಕ್ಷಣ ಕೊಡೋ ಜೊತೆಯಲ್ಲಿ ಇಡೀ ಬಾರಿ ನಮ್ಮ ಶಾಲೆಯ ಮಕ್ಕಳು ಮಾತ್ರ ಅಲ್ಲ, ವರ್ಷಕ್ಕೊಮ್ಮೆ ಈ ಸುತ್ತಮುತ್ತಲಿನ ಇಡೀ ಗ್ರಾಮಸ್ಥರು ಕೂಡ ಈ ಸಂಸ್ಕೃತಿಯ ಕಲಾ ವೈಭವವನ್ನು ನೋಡ್ಕೊಳ್ಬೇಕು, ಹಂಚಿಕೊಳ್ಬೇಕು, ಸಂತೋಷದ ವಾತಾವರಣ ನಿರ್ಮಾಣ ಮಾಡಬೇಕು, ಪ್ರತಿಯೊಬ್ಬರು ಕೂಡ ಅತ್ಯಂತ ಸಂತೋಷದಿಂದ ತಮ್ಮ ಜೀವನ ಸಾಗಿಸಬೇಕೆಂಬ ಆ ಉದ್ದೇಶ ಇಟ್ಟುಕೊಂಡು ಈ ಒಂದು ಪ್ರದೇಶಕ್ಕೆ ಇವತ್ತು ಕರೆ ತಂದಂತಹ ನಮ್ಮೆಲ್ಲ ಆತ್ಮೀಯರಾದ ಸೂರಜ್ ಸಂಸ್ಥೆಯ ಮಾಲಕ ಸೂರಜ್ ರೇವಣ್ಕರ್ ಅವರೇ, ಎಲ್ಲರ ಶ್ರಮೆಯನ್ನು ನ್ಯಾಚಿಸಿ ನನ್ನ ಊರಿನ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಸೂರಜ್ ರೇವಣ್ಕರ್ ಅವರಿಗೆ ಅವರೆಲ್ಲ ತಂಡದವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಮುಡಿಪುರದ ಪ್ರದೇಶದಲ್ಲಿ ಸೂರಜ್ ಕಲಾಸಿರಿ ಇವತ್ತು ಪ್ರಾರಂಭ ಮಾಡುವ ಮೂಲಕ ಮುಡಿಪು ಸುತ್ತಮುತ್ತ ಎಲ್ಲ ಗ್ರಾಮದವರು ಅತ್ಯಂತ ಸಂತೋಷದಿಂದ, ಅತ್ಯಂತ ಪ್ರೀತಿ ವಿಶ್ವಾಸದಿಂದ, ಅತ್ಯಂತ ಸಹೋದರತೆಯಿಂದ ಬಹುಶಃ ಸಂಸ್ಕೃತಿಯ ಕಲಾ ವೈಭವನಲ್ಲಿ ಹಮ್ಮಿಕೊಂಡು ಅದನ್ನು ಆಚರಣೆ ನೋಡೋ ವಿಚಾರದಲ್ಲಿ ತಮ್ಮ ಅತ್ಯಂತ ಸಂತೋಷ ಸಮಾರಂಭ ಆಚರಣೆ ಇವತ್ತು ಮಾಡ್ತಾ ಇದ್ದಾರೆ. ಇದು ಕಾಣದ ಕೈಗಳಾಗಿ ಇವತ್ತು ಈ ಸಮಾಜದ ಅಭಿವೃದ್ಧಿಗೆ, ಒಂದು ಸಂತೋಷದ ವಾತಾವರಣಕ್ಕೆ, ಸ್ವಸ್ಥವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸೂರಜ್ ರೇವಣ್ಕರ್ ಕೊಟ್ಟಂಥ ಕೊಡುಗೆ ನಾನು ಹೇಳಿಕೆ ನಾನು ಇವತ್ತು ಬಯಸುತ್ತೇನೆ. ಡಾಕ್ಟರ್ ಎಸ್ ಮಂಜುನಾಥ್ ರೇವಣ್ಕರ್ ಶಾಲೆ ಅಧ್ಯಕ್ಷರು ಇವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದಂಥ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಇವರಿಗೆ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.